ಪತಂಜಲಿ ಜೀವನ ಶೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಮ್ಮ ಮಾರುಕಟ್ಟೆಗೆ ಹಲವು ಪ್ರಾಡಕ್ಟ್ಗಳು ಕಾಲಿಡ್ತಾ ಇದೆ. ಸಾಕಷ್ಟು ಪ್ರಾಡಕ್ಟ್ಗಳು ಬಂದು ಹೋಗ್ತಾನೆ ಇರುತ್ತೆ. ಆದರೆ ಪತಂಜಲಿ ಅನ್ನುವಂಥ ಒಂದು ಸಂಸ್ಥೆ ಹೊರಡಿಸಿರುವಂಥ ಸಾಕಷ್ಟು ಪ್ರಾಡಕ್ಟ್ಗಳು ಇವತ್ತು ಕೂಡ ಜನರ ಜೀವನದಲ್ಲಿ ನಿರಂತರವಾಗಿ ಬಳಕೆಯಾಗ್ತಾ ಇದೆ. ಅದನ್ನು ಜನರು ಉಪಯೋಗಿಸ್ತಲೇ ಬಂದಿದ್ದಾರೆ. ಅದರಿಂದ ಸಾಕಷ್ಟು ಉಪಯೋಗಗಳು ಜನರಿಗೆ ಆಗ್ತಾನೆ ಇದೆ. ಇನ್ನು ಪತಂಜಲಿ ಪ್ರಾಡಕ್ಟ್ನ ವಿಶೇಷತೆಗಳೇನು, ಇದನ್ನು ಯಾಕೆ ಜನ ಇಷ್ಟು ರೀತಿಯಲ್ಲಿ ಉಪಯೋಗಿಸ್ತಾರೆ, ಪರ್ಚೇಸ್ ಮಾಡ್ಕೊಳ್ತಾರೆ, ಯಾಕೆ ಇದನ್ನು ಬಳಕೆ ಮಾಡ್ತಾರೆ, ಇದರ ಉಪಯೋಗಗಳೇನು, ಇದು ಹೇಗೆ ಆರಂಭವಾಯಿತು, ಇದರ ಉದ್ದೇಶ ಏನು, ಇದನ್ನ ಪತಂಜಲಿ ಸಂಸ್ಥೆ ಇದರ ಜೊತೆಗೆ ಪ್ರಾಡಕ್ಟ್ನ ಜೊತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ, ಇದೆಲ್ಲವನ್ನ ಇವತ್ತು ಮಾತಾಡ್ಲಿಕ್ಕಿದ್ದೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪತಂಜಲಿ ಸಂಸ್ಥೆಯ ಮೂವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪತಂಜಲಿ ಪ್ರಾಡಕ್ಟ್ನ ಕರ್ನಾಟಕ ಸಹ ರಾಜ್ಯ ಪ್ರಭಾರಿಯಾಗಿರುವಂತಹ ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಅದೇ ರೀತಿ ಈಗಾಗಲೇ ಪತಂಜಲಿ ಸ್ವಾಭಿಮಾನ್ ಟ್ರಸ್ಟ್ ಹಾಗೂ ಪತಂಜಲಿ ಯೋಗದ ರಾಜ್ಯ ಪ್ರಭಾರಿಯಾಗಿರುವಂತಹ ಭಾವರ್ಲಾಲ್ ಆರ್ಯಾಜಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಪತಂಜಲಿಯ ಒಂದು ಕರ್ನಾಟಕ ಪತಂಜಲಿ ಮಹಿಳಾ ಪ್ರಭಾರಿಯಾಗಿರುವಂತಹ ಸುಜಾತಾ ಮಾರ್ಲಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಎಲ್ರು ಕೂಡ ಹೇಗಿದ್ದೀರಾ? ಚೆನ್ನಾಗಿದೆ. ಪತಂಜಲಿ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ಜನರ ದಿನ ಬಳಕೆಯಲ್ಲಿ ಇರುವಂತಹ ಒಂದು ವಸ್ತು. ಎಲ್ಲಿ ಹೋದ್ರೂ ನಾವು ಮೊದಲಿಗೆ ಕೇಳುವಂಥದ್ದು ಯಾವ ಪ್ರಾಡಕ್ಟ್ ಅನ್ನ ಇವಾಗ ಯೂಸ್ ಮಾಡ್ತಿದ್ದೀರಿ ಪ್ರೆಸೆಂಟ್ ಅಂದ್ರೆ ಪತಂಜಲಿ. ಕಡಿಮೆ ಮೌಲ್ಯ ಹಾಗೂ ಉತ್ತಮ ಉಪಯೋಗಗಳುಳ್ಳಂತಹ ಈ ಒಂದು ಪತಂಜಲಿ ಪ್ರಾಡಕ್ಟ್ ಎಲ್ಲರ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದೆ. ಸರ್, ನಿಮಗೆ ಕೇಳ್ತಾ ಇದ್ದೀನಿ, ಪತಂಜಲಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವಾಗ ರಾಮದೇವ್ ಅವರು ಏನು ಅಂತ ಆಲೋಚನೆ ಮಾಡಿಕೊಂಡು ಇದನ್ನ ಒಂದು ಮಾರ್ಕೆಟಿಗೆ ತಂದ್ರು ಅನ್ನುವಂಥದ್ದು? ನೋಡಿ, ಪತಂಜಲಿ ಉತ್ಪನ್ನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಬಾಬಾ ರಾಮದೇವರು ಈ ಸಂಸ್ಥೆ ಯಾಕೆ ಹುಟ್ಟಿ ಹಾಕಿದರು ಹಾಗೂ ಯೋಗದ ಮೂಲಕ ನಮ್ಮ ರಾಷ್ಟ್ರದ ಜನರಿಗೆ ಆರೋಗ್ಯ ಕೊಡಬೇಕು, ಇದು ಕೆಲವೇ ಜನಗಳಿಗೆ ಸೀಮಿತವಾಗಿರ್ತಕ್ಕಂಥ ಈ ಯೋಗ ಸಾಧನೆ ಸರ್ವಸಾಮಾನ್ಯರಿಗೆ ಪರಿಚಯ ಮಾಡಿಸ್ಬೇಕು ಅಂಥೇಳಿ ಅವರು ಒಂದು ಸಂಸ್ಥೆ 1995ರಲ್ಲಿ ಪತಂಜಲಿ ಯೋಗ ಪೀಠ ಸಂಸ್ಥೆ ಅವರು ಹುಟ್ಟಿ ಹಾಕಿದರು. ಸ್ವಾಮೀಜಿ ತುಂಬ ಬಡತನದಿಂದ, ತುಂಬ ಒಂದು ಗ್ರಾಮೀಣ ಭಾಗದಿಂದ ಬಂದವರು. ಅವರು ಸ್ವತಃ ಯೋಗ ಅಭ್ಯಾಸ ಮಾಡುವಾಗೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿದರು. ಹಿಮಾಲಯದಲ್ಲಿ ಯೋಗ ಸಾಧನೆ ಅವರು ಅಭ್ಯಾಸ ಮಾಡಿದಾಗೆ ಇದರ ವಿಶೇಷವಾದ ಒಂದು ಅನುಭವ, ಇದರ ಯೋಗದ ಶಕ್ತಿಯನ್ನು ಅವರು ಅನುಭವಿಸಿ, ಇದು ನನ್ನ ದೇಶದ ಕೊನೆಯ ವ್ಯಕ್ತಿವರೆಗೆ ಈ ಸಾಧನೆ ನಾನು ತಲುಪಿಸಬೇಕು ಅಂಥೇಳಿ ಅವರು ಯೋಗ ಸಂಸ್ಥೆ ಹುಟ್ಟಿ ಹಾಕಿ ಹರಿದ್ವಾರದಲ್ಲಿ ಯೋಗ ತರಬೇತಿ ಶಿಬಿರಗಳನ್ನು, ಯೋಗ ಟೀಚರ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಯೋಗ ತರಬೇತಿದಾರರನ್ನು ತಯಾರು ಮಾಡಿದರು. ಯಾವ ರೀತಿ ಯೋಗದ ಮೂಲಕ ಜನರಿಗೆ ಆರೋಗ್ಯ ಕೊಡಬೇಕು ಅಂತ ಸಂಸ್ಥೆ ಹುಟ್ಟಿಸಿದ್ರು, ಅದೇ ಥರ ಈಗಿನ ವಾತಾವರಣದಲ್ಲಿ ಜನರು, ಸಂಸ್ಥೆಗಳು, ಕಂಪನಿಗಳು ತಮ್ಮ ಲಾಭಕ್ಕಾಗಿ ಜನರಿಗೆ ಒಳ್ಳೆಯ ಕ್ವಾಲಿಟಿ ಕೊಡದೇ ಪ್ರಾಫಿಟ್ ಹೆಚ್ಚಿ ಬರಲಿಕ್ಕೆ ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆಗಿ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬ ಹಾನಿ ಆಗುವಂಥ ಪ್ರಾಡಕ್ಟ್ಗಳು ನಮ್ಮ ದೇಶದಲ್ಲಿ ಮಾರಾಟ ಆಗ್ತಾ ಇರೋದನ್ನು ನೋಡಿ ಯಾವ ರೀತಿ ನಾನು ಯೋಗದ ಮೂಲಕ ಆರೋಗ್ಯ ಕೊಡ್ತಾ ಇದ್ದೀನಿ, ಅದೇ ರೀತಿ ಪತಂಜಲಿ ಆಯುರ್ವೇದ ಸಂಸ್ಥೆ ಮಾಡಿ ಉತ್ಪನ್ನಗಳ ಮೂಲಕ ಕೂಡ ನಮ್ಮ ದೇಶದ ನಾಗರಿಕರಿಗೆ ಆರೋಗ್ಯ ಕೊಡಬೇಕು, ಮೂಲ ಉದ್ದೇಶ, ಮೂಲ ಭಾವನೆ ಈ ಸಂಸ್ಥೆ ಹುಟ್ಟಿ ಹಾಕಲಿಕ್ಕೆ ಗುರೂಜಿ ಅವರ ಮನಸ್ಸಿನಲ್ಲಿ ಇದ್ದಿದ್ದು. ಓಕೆ ಡಾಕ್ಟರ್, ನೀವು ಪತಂಜಲಿ ಪ್ರಾಡಕ್ಟ್ನಲ್ಲಿ ಕೂಡ ನೀವು ಕೂಡ ಒಬ್ರು ಪಾಲುದಾರರು. ಅಂದ್ರೆ ಈಗಾಗಲೇ ಪತಂಜಲಿ ಕರ್ನಾಟಕ ಸಹ ರಾಜ್ಯ ಪ್ರಭಾರಿ ಆಗಿದ್ದೀರಾ. ಸೊ ಒಬ್ರು ಡಾಕ್ಟರ್ ಆಗಿ ಪತಂಜಲಿ ಯಾವ ರೀತಿಯಲ್ಲಿ ಉತ್ತಮವಾಗಿದೆ ಅನ್ನುವಂಥದ್ದು? ಸರಿ, ನಮ್ಮ ಗುರೂಜಿಯವರು ರಾಮದೇವ್ ಗುರೂಜಿಯವರು ಹೇಳ್ತಾರೆ, ಪತಂಜಲಿ ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಗಳು
ಸಬ್ಸೆ ಸಚ್ಚಾ, ಸಬ್ಸೆ ಸಸ್ತಾ ಆ್ಯಂಡ್ ಸಬ್ಸೆ ಅಚ್ಚಾ. ಇದು ನೈಸರ್ಗಿಕವಾಗಿ ಮಾಡಿರುವಂತಹ ಒಂದು ವಿಧಾನದಿಂದ ಆಗಿರುವಂಥ ಔಷಧಿಗಳು ಬಹಳಷ್ಟು ಕಂಪೆನಿಗಳು ಔಷಧಿಗಳನ್ನು ಮಾಡ್ತಾರೆ. ಎಲ್ಲವೂ ಕೂಡ ಮಾಡೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಆಯುರ್ವೇದ ಬಹಳಷ್ಟು ಚೆನ್ನಾಗಿ ನಡೀತಾ ಉಂಟು. ಆದರೂ ಕೂಡ ವೈದ್ಯನಾಗಿ ನಾನು ಹೇಳೋದು, ಪತಂಜಲಿ ಔಷಧಿಗಳು ಹೇಗಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ಪ್ರತಿಯೊಂದು ಮೂಲೆಗಳಿಂದ ಆಗಿರುವಂಥ ಗಿಡಮೂಲಿಕೆಗಳಿಂದ ನಮ್ಮ ದೇಶದ ರೈತರಿಗೂ ಸಿಗುವಂತಹ ಒಂದು ಲಾಭದಿಂದ ಮತ್ತು ನಮ್ಮ ಸ್ವಾಮೀಜಿಯವರು ಮತ್ತು ಆಚಾರ್ಯ ಬಾಲಕೃಷ್ಣಜಿಯವರ ನೇತೃತ್ವದಲ್ಲಿ ಇದು ದೇಶದ ದೇಶ ವಿದೇಶಗಳಲ್ಲಿ ಕೂಡ ಈ ಪತಂಜಲಿಯ ಔಷಧಿಗಳು ಮತ್ತು ಉತ್ಪನ್ನಗಳು ಸಿಗ್ತವೆ. ಆದರೆ ಇದರಲ್ಲಿ ವಿಶೇಷತೆ ಏನು ಅಂತಂದು ಹೇಳಿದ್ರೆ ಸಂಪೂರ್ಣ ನೈಸರ್ಗಿಕವಾಗಿದೆ. ಹಲವಾರು ಈಗ ಪ್ರತಿದಿನ ಬಳಕೆ ಮಾಡುವಂತಹ ವಸ್ತುಗಳಿಂದ ಹಿಡಿದು ಶ್ರೇಷ್ಠ ಮಟ್ಟದ ನಮ್ಮ ಭಸ್ಮಗಳು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಮೆಟಲನ್ನು ಭಸ್ಮಗಳನ್ನು ಮಾಡಿ ಮೆಟಾಲಿಕ್ ಪ್ರಾಪರ್ಟೀಸನ್ನು ತೆಗೆದು ಅದನ್ನು ಔಷಧಿ ರೂಪದಲ್ಲಿ ನಾವು ಕನ್ವರ್ಟ್ ಮಾಡ್ತೇವೆ. ಇದು ಕೂಡ ಭಾಳ ಶ್ರೇಷ್ಠ ದರ್ಜೆಯ ತಂತ್ರಜ್ಞಾನದಲ್ಲಿ ಬಳಸಿಕೊಂಡು ಮಾಡಿರುವಂಥ ಔಷಧಿ ಭಾಳ ಶ್ರೇಷ್ಠವಾಗಿದೆ. ಓಕೆ ಮೇಡಮ್, ನಿಮ್ಮ ಅನಿಸಿಕೆ ಕೂಡ ಹೇಳಬೇಕು. ಒಬ್ಬರು ಮಹಿಳೆಯಾಗಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪತಂಜಲಿಯಿಂದ ಸೌಂದರ್ಯ ವರ್ಧಕಗಳು ಕೂಡ ಹೊರ ಬರ್ತಾ ಇದೆ. ಸೊ ಮಹಿಳೆಯರಿಗೆ ಯಾವ ಥರ ಅಡ್ವೈಸ್ ಮಾಡ್ತೀರಾ ಅಂತ? ಸ್ವಾಮೀಜಿ ಹೇಗೆ ಅಂದರೆ ಹೇಗೆ ಎಲ್ರಿಗೂ ಪ್ರಾಮುಖ್ಯ ಕೊಟ್ಟಿದ್ದಾರೆ, ಅದೇ ರೀತಿ ಮಹಿಳೆಯರಿಗೂ ತುಂಬ ಅವರು ಒಂದು ಮೇಲೆ ಮಟ್ಟದಲ್ಲಿ ಮಹಿಳೆಯರನ್ನು ಇಟ್ಟಿದ್ದಾರೆ. ಯಾಕಂದರೆ ಅವರ ಸಂಸ್ಥೆಯಲ್ಲಿ ಇಡೀ ಫುಲ್ ಭಾರತದಲ್ಲಿ ಮಹಿಳೆಯರು ತುಂಬ ಅವ್ರ ಜೊತೆಗೆ ಇದ್ದಾರೆ. ಸೊ ಅವರು ಏನಂದರೆ ಮಹಿಳೆಯರು ಈಗ ನೀವು ಸೌಂದರ್ಯ ಪ್ರಸಾದನೆ ಏನಿದೆ ಅದು ಅವ್ರದ್ದು ಗುಣಮಟ್ಟ ಅಂದರೆ ತುಂಬ ಒಳ್ಳೆಯದಿದೆ. ಏನು ಅವ್ರು ಹೇಳ್ತಾರೆ ಅಷ್ಟು ಅದರಲ್ಲಿ ಗಿಡಮೂಲಿಕೆ ವಸ್ತುಗಳು ಅಷ್ಟು ಫುಲ್ ಅವ್ರು ಹಾಕ್ತಾರೆ. ಏನೆಲ್ಲ ಪರ್ಸೆಂಟೇಜ್ ಏನು ಹೇಳ್ತಾರೆ ಅದೆಲ್ಲ ಅದರಲ್ಲಿ ಇರುತ್ತೆ. ಹಾಗೆ ತುಂಬ ಒಳ್ಳೆಯ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇದೆ ತುಂಬ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೋಡಿ, ನಾವು ಮಹಿಳೆಯರು ಸಾಮಾನ್ಯ ಮನೆಯಲ್ಲೇ ಇರುವವರು, ಮನೆಯಲ್ಲಿ ಇದ್ದು ನಾವು ಈ ಕೆಲಸವನ್ನು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸ್ವಾಮೀಜಿಯೇ ಮುಖ್ಯ. ನಮಗೆ ಏನು ಮಾರ್ಗದರ್ಶನದಿಂದ ನಾವು ಇಡೀ ಕರ್ನಾಟಕಕ್ಕೆ ಓಡಾಡ್ತಾ ಇರ್ತೀವಿ. ಸ್ವಾಮೀಜಿ ಏನು ಕೆಲಸ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಇಡೀ ಒಂದು ಕರ್ನಾಟಕದ ಮಂಗಳೂರಲ್ಲಿ ಇದ್ದು ನಾವು ಇಡೀ ಕರ್ನಾಟಕಕ್ಕೆ ಇದರದ್ದು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಈ ಸೌಂದರ್ಯ ಪ್ರಸಾದನ ಏನು ಹೇಳ್ತಾ ಇದ್ದೀರಾ ಅದು ಹಾಗೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗ್ತಾ ಇದೆ. ಹಾಗೂ ಸ್ವಾಮೀಜಿದು ಏನು ಪ್ರಾಡಕ್ಟ್ಸ್ ಇದೆ ನಾವು ಹೆಣ್ಮಕ್ಳು ಮನೆಯಲ್ಲಿ ಯೂಸ್ ಮಾಡಿದ್ರೇ ಅದು ಸಮಾಜಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ. ಅವ್ರದ್ದು ಏನು ಪ್ರಾಡಕ್ಟ್ ಇದೆ ಅದು ಮಹಿಳೆಯರ ಮನೆಯಲ್ಲಿ ಬಳಕೆ ಮಾಡಿದರೆ ಅದು ಗೊತ್ತಾಗುತ್ತೆ ಹೇಗೆ ಅದರದ್ದು ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಯಾರಾದರೂ ಮಹಿಳೆ ಒಬ್ಬರು ಅವ್ರನ್ನನ್ನು ಯೂಸ್ ಮಾಡಿದ ನಂತರ ಬೇರೆ ಪ್ರಾಡಕ್ಟಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಓಕೆ ಆರ್ಯಜಿ, ನಿಮಗೊಂದು ಕ್ವಶನ್ಸ್. ಯಾಕಂದರೆ ಕರ್ನಾಟಕದಲ್ಲೇ ಇದ್ದು ಅದೆಷ್ಟೋ ಜನ ಕನ್ನಡ ಮಾತಾಡೋಕ್ಕೆ ಹಿಂಜರಿತಾರೆ. ಅಂಥದ್ರಲ್ಲಿ ರಾಜಸ್ಥಾನದಲ್ಲಿ ಹುಟ್ಟಿದಂಥ ನೀವು ಅದು ಹೇಗೆ ಕನ್ನಡ ಕಲ್ತ್ರಿ ಅನ್ನುವಂಥದ್ದು? ಸ್ವಾಮೀಜಿ ಮತ್ತು ನನ್ನ ಸಂಪರ್ಕ ಆ್ಯಕ್ಚುಲಿ 95ರಿಂದ ಇದೆ. ಅವರು ಪ್ರಾರಂಭದ ಟ್ರಸ್ಟ್ ಮಾಡಿದಾಗೆ ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಅದೇ ಗುರುಕುಲ್ನಲ್ಲಿ ಸ್ವಾಮೀಜಿ ಜೊತೆನೇ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನನಗೆ ಅವರು ಪರಿಚಯ ಇದ್ದರು. ಆದರೆ 2005ರಲ್ಲಿ ಯೋಗ ಶಿಕ್ಷಕರ ಒಂದು ತರಬೇತಿ ಶಿಬಿರ ಸ್ವಾಮೀಜಿ ಪ್ರಾರಂಭ ಮಾಡಿದರು. ಆ ಸಮಯದಲ್ಲಿ ನಾನು ಗುರೂಜಿ ಅವರ ಒಂದು ಶಿಬಿರಕ್ಕೆ ಕರ್ನಾಟಕದಿಂದ 11 ಜನ ನಾವು ಹೋಗಿದ್ದೀವಿ. ಅದರಲ್ಲಿ ನಾನೊಬ್ಬ. ನಾನು ಅದಕ್ಕಿಂತ ಪೂರ್ವದಲ್ಲಿ ಒಂದು 7-8 ಯೋಗ ಸಂಸ್ಥೆ ಒಳಗಡೆ ಯೋಗ ಆಗಲೇ ನಾನು ತರಬೇತಿ ಪಡ್ಕೊಂಡಿದ್ದೆ. ಇದನ್ನೊಂದು ನೋಡೋಣ ಅಂತ ಹೋಗಿದ್ದೆ. ತರಬೇತಿ ಆದಮೇಲೆ ಅಲ್ಲಿ ಒಂದು ಘಟನೆ ನಡೀತು. ಆ್ಯಕ್ಚುಲಿ ರಣಬೀರ್ ಸಿಂಗ್ ಅಂಥೇಳಿ ಬಿಹಾರದ ಒಬ್ಬ ಮೂಲದ ವ್ಯಕ್ತಿ ನನ್ನ ಜೊತೆ ಇದ್ದರು. ಅವರು ತರಬೇತಿಗೆ ಬಂದು 3ನೇ ದಿನ ಅವರ ಮಗ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು. ಆದರೆ ವಿಚಿತ್ರ ಏನು, ಅವರು 1 ತಿಂಗಳ ಕಾಲ ನನ್ನ ಜೊತೆ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ಈ ಥರ ಆಗಿದೆ ಅಂಥೇಳಿ ನನಗೆ ಗೊತ್ತಾಗಲಿಲ್ಲ. ಕೊನೆ ದಿನ ನಮಗೆ ಯೋಗದ ಒಂದು ದೀಕ್ಷೆ ಗುರೂಜಿ ನೀಡುವಾಗೆ ಅವ್ರನ್ನ ವೇದಿಕೆ ಮೇಲೆ ಕರೆದು ರಣಬೀರ್ ಸಿಂಗ್ ಅವರ ಮನೆಯಲ್ಲಿ ಈ ಥರ ಘಟನೆ ಆಯಿತು, ಆದರೆ ಅವರು ಮನೆಗೆ ಹೋಗಲಿಲ್ಲ. ಅವರು ಹೇಳಿದರು, ಮಗ ಹೋಗಿದ್ದಾನೆ, ಅವನು ವಾಪಸ್ ಬರೋದಿಲ್ಲ. ಆದರೆ ನಾನು ತುಂಬ ಒಂದು ದೊಡ್ಡ ಸಂಕಲ್ಪ ಮಾಡಿ ಬಂದಿದ್ದೀನಿ. ನನ್ನ ಏರಿಯಾದಲ್ಲಿ ತುಂಬ ಯುವಕರು
ನೆಕ್ಸ್ಟ್ ಲೈಟ್ ಆಗಿ ಹೋಗಿದ್ದಾರೆ. ಅವರಿಗೆಲ್ಲ ನಾನು ಯೋಗ ಹೇಳಿಕೊಟ್ಟು ಮತ್ತೆ ಅವ್ರನ್ನು ವಾಪಸ್ ದಾರಿಗೆ ತರಬೇಕು ಇಂಥ ಒಂದು ಸಂಕಲ್ಪ ಮಾಡಿ ಅವರು ಇಲ್ಲಿ ತರಬೇತಿ ಪೂರ್ಣಗೊಳಿಸಿದ್ದಾರೆ. ಆ ಒಂದು ಘಟನೆ ನಿಜವಾಗಿ ನಾನು ಸಾಮಾನ್ಯ ಅಲ್ಲಿ ನನ್ನ ಆರೋಗ್ಯಕ್ಕೆ ಯೋಗ ಕಲಿಬೇಕು ಅಂತ ಹೋದವನು, ಆ ಒಂದು ಘಟನೆ ನನಗೆ ತುಂಬ ಪ್ರೇರಣೆ ಆಯಿತು. ನಾನು ಕರ್ನಾಟಕಕ್ಕೆ ವಾಪಸ್ ಬಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಾನು ಆವಾಗ ಇದ್ದಿದ್ದು. ಮೊದಲನೇ ಶಿಬಿರ ಸಿಂಧನೂರಿನಲ್ಲಿ ಪ್ರಾರಂಭ ಮಾಡಿ ಸಂಪೂರ್ಣ ರಾಜ್ಯದ ಆ ಸಮಯದಲ್ಲಿ ಅಲ್ಪ ಸ್ವಲ್ಪ ಕನ್ನಡ ನನಗೆ ಬರ್ತಾ ಇತ್ತು. ಆ ಹಳೆ ವಿಡಿಯೋಗಳೆಲ್ಲ ಈಗ ನಾನು ನೋಡುವಾಗೆ ನನಗೆ ನಗು ಬರುತ್ತೆ. ಅಷ್ಟು ಮಾತನಾಡುವಾಗೆ ತೊದಲ್ತಾ ಇದ್ದೆ, ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ. ಆದರೆ ಖುಷಿ ಏನಂದರೆ ಇಲ್ಲಿವರೆಗೆ ಸುಮಾರು ನಾನು 25 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಯೋಗಾಭ್ಯಾಸ ಮಾಡಿಸಿದ್ದೀನಿ. ನಾನು ಅವರಿಗೆ ಯೋಗಾಭ್ಯಾಸ ಮಾಡಿಸ್ತಾ ಹೋದೆ. ಅವರು ನನಗೆ ಇಲ್ಲಿಯ ಸ್ಥಳೀಯ ನಮ್ಮ ಕನ್ನಡ ಭಾಷೆ ಏನಿದೆ ಅದು ಅವರು ಕಲಿಸ್ಕೊಟ್ರು. ಈಗೇನಾಗಿದೆ ಅಂದರೆ ಹಿಂದಿಯಲ್ಲಿ ನನ್ನ ಮಾತೃಭಾಷೆ ಹಿಂದಿ, ಆದರೆ ಹಿಂದಿಯಲ್ಲಿ ನನಗೆ ಕಷ್ಟ ಆಗ್ತಾ ಇದೆ. ಕನ್ನಡದಲ್ಲಿ ಶಿಬಿರ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. 2 ವರ್ಷ ಹಿಂದೆ ಬಹರೀನ್ ದೇಶದಲ್ಲಿ ನಮ್ಮ ಈ ಉಡುಪಿ ಜಿಲ್ಲೆಯವರೇ ಕಿರಣ್ ಉಪಾಧ್ಯಾಯ ಅವರು ಕನ್ನಡ ಸಂಘ ವತಿಯಿಂದ ಒಂದು ಯೋಗ ಶಿಬಿರ ಅಲ್ಲಿ ಆಯೋಜನೆ ಮಾಡಿದರು. 27 ರಾಷ್ಟ್ರದ ಜನ ಆ ಶಿಬಿರದ ಶಿಬಿರಾರ್ಥಿ ಆಗಿದ್ದರು. ಆದರೆ ಅಲ್ಲಿ ಸಹ ನಾನು 7 ದಿನ ಕನ್ನಡದಲ್ಲಿನೇ ಯೋಗ ಶಿಬಿರ ನಡೆಸಿದ್ದೆ. ಓಕೆ, ಇವಾಗ ಕನ್ನಡ ಕಲಿತು ಯಾವ ಥರ ಅನಿಸುತ್ತೆ ಅಂತ ಕರ್ನಾಟಕಕ್ಕೆ ಹೋಗಿಕೊಂಡಿದ್ದೀರಿ ಅಂತ ಆಯ್ತು. ಹಾಗಿದ್ರೆ ಯಾವ ಥರ ಅನಿಸುತ್ತೆ ಅಂತ ಹೇಳೋದಕ್ಕಿಂತ ಈಗ ಇಲ್ಲಿ ಯಾರಾದರೂ ಕನ್ನಡದ ಬಗ್ಗೆ ಏನಾದರೂ ಮಾತಾಡಿದರೆ, ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಕನ್ನಡ ಸಂಘಟನೆಗಳು ತುಂಬ ಹೆಮ್ಮೆಯಿಂದ ನಾವು ಕನ್ನಡಿಗರು ಕನ್ನಡ ಬಗ್ಗೆ ಪ್ರಚಾರ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ನಾನು ತುಂಬ ಹೇಳ್ತೀನಿ ಅವ್ರಿಗೆ, ನಿಮಗೇನಾದರೂ ಕನ್ನಡದ ಬಗ್ಗೆ ಅಷ್ಟು ಹೋರಾಟ ಮಾಡೋದಿದ್ದರೆ, ಕನ್ನಡವನ್ನು ಉಳಿಸೋದಾಗಿದ್ದರೆ, ನೀವು ಪರಭಾಷಿಗರನ್ನು ವಿರೋಧಿಸೋದು ಬಿಟ್ಟು ಅವರಿಗೆ ಕನ್ನಡ ಕಲಿಸಿ ಅವ್ರನ್ನು ಕನ್ನಡಿಗರು ಮಾಡಿ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ. ನಂದೇ ಉದಾಹರಣೆ ನೀವು ತಗೊಳ್ಳಿ ಅಂತ ಹೇಳಿ. ಓಕೆ, ಖಂಡಿತ ಇದು ಎಲ್ರಿಗೂ ಕೂಡ ಒಂದು ಪ್ರೇರಣೆ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಸರ್, ಇವಾಗ ಒಬ್ರು ಡಾಕ್ಟರ್ ಆಗಿ ನಾನು ಕೇಳ್ತಾ ಇದ್ದೀನಿ, ನೀವು ಯಾಕಂದ್ರೆ ಎಷ್ಟೋ ಜನಕ್ಕೆ ಬಂದಂತ ಸಂದರ್ಭದಲ್ಲಿ ಆಯುರ್ವೇದಿಕ್ಗೆ ಹೋಗಿ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಮೆಡಿಸಿನ್ ಏನಿದೆ ಅದಷ್ಟು ಎಫೆಕ್ಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಆಯುರ್ವೇದ ಕಡೆ ಕೂಡ ಜನರು ಇವಾಗ ತಿರುಗ್ತಾ ಇದ್ದಾರೆ. ಸೊ ಆಯುರ್ವೇದಿಕಗಳಲ್ಲೂ ಕೂಡ ಹಲವು ತರದ ಆಯುರ್ವೇದಿಕ್ಗಳಿವೆ, ಔಷಧಗಳಿದೆ. ಆದ್ರೆ ಪತಂಜಲಿಯೇ ಯಾಕೆ ಸೂಕ್ತ ಅಂತ? ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ಗಳು ಇವಾಗ ಬರ್ತಾ ಇದೆ ಪತಂಜಲಿ. ಇದು ಮಕ್ಕಳಿಂದ ಹಿಡಿದು ಹಿರಿ ವಯಸ್ಸಿನವರಿಗೆ ಕೂಡ ಬೇಕಾಗುವಂತ ಎಲ್ಲ ವಿಧದ ಒಂದು ಔಷಧಿಗಳು ಬರ್ತಾ ಇದೆ. ಸೊ ಅದು ಯಾವ ರೀತಿ ಒಂದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು. ಪತಂಜಲಿಯ ಮೂಲ ಉದ್ದೇಶ, ಸ್ವಾಮೀಜಿಯವರು ಎಲ್ಲ ಕಡೆ ಹೇಳ್ತಾರೆ, ಕರೋ ಯೋಗ್ ರಹೋ ನಿರೋಗ್ ಅಭಿನಹಿತೋ ಕವಿನಹಿ. ಯೋಗವನ್ನು ಮಾಡಿ ನಿರೋಗಿಯಾಗಿ ಅದು ನಾಳೆ ನಾಡ್ದೊಂದು ಇಟ್ಕೋಬೇಡಿ, ಇವತ್ತಿನಿಂದಲೇ ಶುರು ಮಾಡಿ ಅಂತ. ಮತ್ತು ನಿಮಗೆ ಸಮಾಧಾನ ಇಲ್ಲದಿದ್ದರೆ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಔಷಧಿಯನ್ನು ತಯಾರು ಮಾಡ್ತೇನೆ ಅಂತ ಅವರು ಆ ರೀತಿ ಬಂದವರು. ಈಗ ಬೇರೆ ಔಷಧಿಗಿಂತ ಇದು ಹೇಗೆ ಡಿಫರೆನ್ಸ್ ಅಂತ ತಾವು ಕೇಳಿದ್ದಕ್ಕೆ, ಈಗ ಒಂದೇ ರೀತಿ ನಾವು ಉದಾಹರಣೆಗೆ ಜನರಲ್ ಆಗಿ ನಾವು ಮಾತನಾಡಬೇಕು ಅಂತ ಆಗಿದ್ದರೆ, ಈಗ ಒಂದು ಮಸಾಲೆ ದೋಸೆ ನಾವು ಹೋಟ್ಲಿಗೆ ಹೋಗಿ ತಿನ್ನಬೇಕು ಅಂತ ಆಗಿದೆ, ಎಲ್ಲ ಕಡೆ ಮಸಾಲೆ ದೋಸೆ ಹೌದು ಅಂತ ಆಗಿದ್ರು ಕೂಡ ಒಂದೊಂದು ಹೋಟೆಲಲ್ಲಿ ಒಂದೊಂದು ರೀತಿಯ ಟೇಸ್ಟ್ ಇರುತ್ತೆ, ಲೈಕಿಂಗ್ ಇರುತ್ತೆ. ಅದೇ ರೀತಿ ಪತಂಜಲಿಯಲ್ಲಿ ನಾವು ಔಷಧಿಗಳು ಏನಂದರೆ, ಔಷಧಿಗಳು ಎಲ್ಲ ಥರನೂ ಒಂದೇ ಆಗಿದ್ದರೂ ಕೂಡ ಅಲ್ಲಿ ಶುದ್ಧತೆ, ಅವಾಗ ಹೇಳಿದಾಗೆ ಶುದ್ಧತೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಯುರ್ವೇದ ಔಷಧಿಗಳಲ್ಲಿ. ಮಾತ್ರವಲ್ಲದೆ ವಿಶ್ವಾಸ. ನಮ್ಮ ಪತಂಜಲಿಯ ಮೇಲೆ ಇಡೀ ಪತಂಜಲಿ ಸಂಸ್ಥೆ ಇರೋದು ವಿಶ್ವಾಸದಿಂದ. ಆ ವಿಶ್ವಾಸಕ್ಕೆ ಅನುಗುಣವಾಗಿ ಇಲ್ಲಿ ನಮ್ಮ ಆಚಾರ್ಯ ಬಾಲಕೃಷ್ಣಜಿಯವರ ಕಠಿಣ ಪರಿಶ್ರಮ ಹಾಗೂ ಇಡೀ ಭಾರತ ದೇಶದ ಮೂಲೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಇನ್ವಾಲ್ವ್ ಮಾಡಿರುವಂಥ ಈ ಸಂಸ್ಥೆ. ಕೆಲವರು ಸೇವಾ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಪ್ರಚಾರ ರೂಪದಲ್ಲಿ ಪತಂಜಲಿಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಸಂಸ್ಥೆ ಏನೊಂದು ವೈಯಕ್ತಿಕವಾಗಿರುವಂಥ ಒಂದು ಲಾಭಾಂಶ ನೋಡಿ ಮಾಡಿರುವಂಥದ್ದಲ್ಲ, ಇದು ಭಾರತ ದೇಶದ ರಾಷ್ಟ್ರಹಿತದ ಬಗ್ಗೆ. ಸ್ವಾಮಿ ಹೇಳ್ತಾರೆ, ವೈಯಕ್ತಿಕವಾಗಿ ಯೋಗವನ್ನು ಮಾಡೋದ್ರಿಂದ ನನ್ನ ವೈಯಕ್ತಿಕವಾಗಿ ಉನ್ನತಿ ಆಗ್ತಾ ರಾಷ್ಟ್ರದ ಉನ್ನತಿ ಆಗುತ್ತೆ. ಆದ್ದರಿಂದ ಅದಕ್ಕೆ ಸರಿಯಾಗಿ ಮಾಡಿರುವಂಥ ಎಲ್ಲ ನಮ್ಮ ಕೆಲಸಗಾರರು ಒಳಗಡೆ ಪತಂಜಲಿಯಲ್ಲಿದ್ದ ಬಹಳ ದೊಡ್ಡ ಸಂಸ್ಥೆ, ಅದನ್ನು ಪತಂಜಲಿ ಆಯುರ್ವೇದ ಲಿಮಿಟೆಡ್ ಮತ್ತು ದಿವ್ಯ ಫಾರ್ಮಸಿ ಹರಿದ್ವಾರದಲ್ಲಿ ಇರುವಂಥ ಸಂಸ್ಥೆ ಅದು. ಮತ್ತು ಭಾಳಷ್ಟು ಅವರ ಮುತುವರ್ಜಿ ನಡೆಯುವಂಥ ಸಂಸ್ಥೆಯಲ್ಲಿ ತುಂಬ ಮನಸ್ಸು ಕೊಟ್ಟು ಮಾಡಿರೋದ್ರಿಂದ ಇದು ಬೇರೆಗಿಂತ ಚೆನ್ನಾಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ,
ಇವಾಗ ಮೇಡಮ್ ನಿಮಗೆ ಕೇಳ್ತಾ ಇದ್ದೀನಿ, ನಮಗೆ ಮಹಿಳೆಯಾಗಿ ಒಬ್ಬರು ಮಕ್ಕಳಲ್ಲಿ ತುಂಬ ಕಾಳಜಿ ವಹಿಸ್ತಾರೆ, ಆದರೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಇತ್ತೀಚೆಗೆ ಪತಂಜಲಿಯಿಂದ ಹೊರ ಬರ್ತಾ ಇದೆ. ಸೊ ಇದು ಕೂಡ ಮಕ್ಕಳಿಗೆ ಯಾಕಂದರೆ ಮಕ್ಕಳಂದ್ರೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ತಾಯಂದ್ರು ಕೂಡ ಆಲೋಚನೆ ಮಾಡ್ತಾರೆ ಹಾಕಬಹುದಾ, ಇದನ್ನು ಯೂಸ್ ಮಾಡಬಹುದಾ, ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಪತಂಜಲಿ ಇಲ್ಲಿ ತನಕ ಬಂದಿರಲಿಲ್ಲ, ಇವಾಗ ಆರಂಭ ಮಾಡ್ತಾ ಇದ್ದಾರೆ. ಸೊ ಅದು ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ಪಡ್ಕೊಂಡಿದೆ. ಆದರೂ ಕೂಡ ಜನರಲ್ಲಿ ಒಂದು ಭಯ ಇದೆ, ಇದನ್ನು ಯೂಸ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನನ್ನ ಮಗುವಿಗೆ ಏನಾದರೂ ಆಗಬಹುದಾ ಅನ್ನುವಂಥ ಒಂದು ಹೆದರಿಕೆ ಇರುತ್ತೆ. ಸೊ ಯಾವ ರೀತಿ ಒಂದು ಹೆದರಿಕೆ ಇಲ್ಲದೆ ನಾವು ಪತಂಜಲಿಯನ್ನು ಯೂಸ್ ಮಾಡಬಹುದು ಅಂತ? ನೋಡಿ, ನಾವು ಮುಂಚಿನ ಕಾಲದಲ್ಲಿ ಎಣ್ಣೆಗಳು ಎಲ್ಲ ಮಸಾಜಿಗೆ ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ವಿ, ಶಾಸ್ತ್ರಿಗಳ ಹತ್ರ ಹೋಗಿ. ಸೊ ಅದು ಮುಂಚಿನ ಕಾಲದಿಂದ ಆಯುರ್ವೇದಿಕ್ ಬಂದಿದೆ. ನಾವು ಯಾರು ಅಲೋಪತಿಗೆ ಹೋಗೋದು, ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ನಾವು ಏನು ಮಾಡ್ತೀವಿ, ಅವರಿಗೆ ಮಸಾಜ್ ಮಾಡಲಿಕ್ಕೆ ಏನು ಆಯುರ್ವೇದಿಕ್ ಇದೆ, ಆ ಪ್ರಾಡಕ್ಟ್ಸ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಸೊ ಸ್ವಾಮೀಜಿ ಏನು ಪ್ರಾಡಕ್ಟ್ಸ್ ತೆಗೆದಿದ್ದಾರೆ ಮಕ್ಕಳಿಗೆ, ಅದು 100% ಮಕ್ಕಳಿಗೆ ತುಂಬ ಚೆನ್ನಾಗಿ ಅವರಿಗೆ ಸ್ಟ್ರೆಂತ್ ಸಿಗುತ್ತೆ. ಆಯಿಲ್ ಮಸಾಜಿಂದ ಅವ್ರೇನು ಆಯಿಲ್ಗಳು ತೆಗೆದಿದ್ದಾರೆ. ಈಗ ನಿಮಗೇನೆ ಗೊತ್ತು, ಬೇರೆ ಕಂಪನಿಯ ಇದರಲ್ಲಿ ತುಂಬ ಕೇಸ್ಗಳಾಗಿದೆ. ಅದು ಹೆಸರು ನಾನು ಹೇಳಲ್ಲ, ಆದರೂ ಮಕ್ಕಳಿಗೆ ಅದರಿಂದ ಸ್ಕಿನ್ನಿಗೆ ಎಲ್ಲ ಅಲರ್ಜಿ ಆಗಿದೆ. ಆದರೆ ನಮ್ಮ ಪ್ರಾಡಕ್ಟಲ್ಲಿ ಇಷ್ಟುವರೆಗೆ ಯಾವುದೂ ಕಂಪ್ಲೇಂಟ್ಸ್ ಇಲ್ಲ. ಹಾಗೂ ಮಕ್ಕಳು ನಾವು ಅದನ್ನು ಯೂಸ್ ಮಾಡಿ ನೋಡಿದ್ದೀವಿ. ಹಾಗೆ ಬೇರೆಯವರು ಸಹ ನಮಗೆ ನನ್ನ ಹತ್ರನೂ ಸ್ವತಃ ಆರೋಗ್ಯ ಕೇಂದ್ರ ಇದ್ದ ಕಾರಣ ಅದನ್ನು ಜನರು ಬರ್ತಾರೆ. ಅದು ಮಕ್ಕಳಿಗೆ ಒಂದು ಸಲ ಅವ್ರು ತೊಗೊಂಡು ಹೋದರೆ ಮತ್ತೆ ಅದನ್ನೇ ಅವ್ರು ಕೇಳ್ತಾರೆ. ಯಾಕಂದರೆ ಅದು ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿದೆ. ಮತ್ತು 100% ನಾವು ಅದರಲ್ಲಿ ಫುಲ್ ಭರವಸೆ ಕೊಟ್ಟು ಮಕ್ಕಳಿಗೆ ಅದರಿಂದ ಏನೂ ಹಾನಿ ಇಲ್ಲ ಅಂತ ಹೇಳಿ ಅದನ್ನು ಅವ್ರು ಯೂಸ್ ಮಾಡಿ ಅವ್ರು ಸ್ವತಃ ಬಂದು ಪುನಃ ತೊಗೊಂಡು ಹೋಗ್ತಾರೆ. ಸೊ ಅದು ಪೂರ್ತಿ ವಿಶ್ವಾಸ ಇದೆ ಆ ಪ್ರಾಡಕ್ಟಲ್ಲಿ. ಮಕ್ಕಳಿಗೆ ಆದ ಪ್ರಾಡಕ್ಟಲ್ಲಿ ತುಂಬ ಸ್ವಾಮೀಜಿ ಏನು ಹೇಳಿದ್ದಾರೆ ಅಷ್ಟು ಪರ್ಸೆಂಟೇಜ್, ಏನೇನು ಕ್ವಾಂಟಿಟಿ, ಅದರಲ್ಲಿ ಏನೇನು ಆಯುರ್ವೇದಿಕ್ ಕ್ವಾಂಟಿಟಿ ಹೇಳಿರ್ತಾರೆ ಅದು ಅಷ್ಟು 100% ಅದರಲ್ಲಿ ಹಾಕಿರ್ತಾರೆ. ಸೊ ಅದರಿಂದ ಧೈರ್ಯದಿಂದ ಎಲ್ಲರೂ ಅದನ್ನು ಯೂಸ್ ಮಾಡ್ತಾರೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಪತಂಜಲಿಯ ಒಂದು ಸಂಘಟನೆ ಏನಿದೆ, ಈಗಾಗಲೇ ಸಾಕಷ್ಟು ಸಂಘಟನೆ ಇದೆ, ಅದು ಏನೇನು ಕೆಲಸ ಮಾಡ್ತಾ ಇದೆ, ಜೊತೆಗೆ ಯೋಗ ಶಿಬಿರಗಳನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾ ಇದೆ, ಇದೆಲ್ಲವನ್ನ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಪತಂಜಲಿ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಬ್ರೇಕ್ ನಂತರ ಪತಂಜಲಿ ಜೀವನ ಶೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅರಿಯಚ್, ಈಗಾಗಲೇ ನಾವು ಹೆಸರೇ ಇಟ್ಟಂಗೆ ಪತಂಜಲಿ ಜೀವನ ಶೈಲಿ ಅಂತ. ಸೊ ಅದರ ಜೀವನ ಶೈಲಿ ಹೇಗಿರುತ್ತೆ ಅನ್ನುವಂಥದ್ದು ನೋಡಿ. ಯೋಗ ಅಂದರೆ ಬರೀ ಆಸನಗಳು, ವ್ಯಾಯಾಮಗಳು ಮಾತ್ರ ಯೋಗ ಅಲ್ಲ. ಯೋಗದಲ್ಲಿ ಈಗ ನಾವು ನಮ್ಮ ದೇಶದಲ್ಲಿ ಪುರಾತನದಿಂದನೇ ಬಂದಿರತಕ್ಕಂಥ ಇದು ಒಂದು ಪರಂಪರೆ. ಬಹಳಷ್ಟು ಋಷಿಮುನಿಗಳು, ತಪಸ್ವಿಗಳು ಯೋಗದ ವಿವಿಧ ಪದ್ಧತಿಗಳನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಧ್ಯಾನ ಯೋಗ, ರಾಜಯೋಗ, ಹಠಯೋಗ, ಲಯ ಯೋಗ, ಸಾಂಖ್ಯ ಯೋಗ, ಈ ಥರದ ಹಲವಾರು ಯೋಗಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. ಆದರೆ ರಾಮದೇವ್ ಗುರೂಜಿ ಅವರು ಅದರಲ್ಲಿ ಆಯ್ಕೆ ಮಾಡಿದ್ದು ಅಷ್ಟಾಂಗ ಯೋಗ. ಅದು ಮಹರ್ಷಿ ಪತಂಜಲಿಯವರ ಒಂದು ಕೊಡುಗೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಮೆಟ್ಟಿಲುಗಳು ಅಂತ ಹೇಳ್ಬೋದು, 8 ಅಂಗಗಳ ಇರುವಂಥ ಈ ಒಂದು ಅಭ್ಯಾಸ ನಾವು ಪತಂಜಲಿಯ ಮೂಲಕ ಅಭ್ಯಾಸ ಮಾಡಿಸ್ತೀವಿ. ಯಾವುದೇ ಒಂದು ಯೋಗದ ಸಾಧನೆ ವ್ಯಕ್ತಿ ಮಾಡಬೇಕು, ಜೊತೆಗೆ ಅದರ ಪೂರ್ಣ ಪರಿಣಾಮ ಪಡಿಬೇಕಾದರೆ ಸ್ವಲ್ಪ ಅವನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಬೇಕಾಗ್ತದೆ. ವಿಶೇಷವಾಗಿ ಅದರಲ್ಲಿ ಮೊದಲಿಗೆ ರಾತ್ರಿ 10 ಗಂಟೆಗೆ
ಯಾರು ಮಲಗ್ತಾರೆ ಅವರು 4 ಆರಾಮಾಗಿ ಹೇಳ್ಬೋದು. ಅಂದರೆ 10ರಿಂದ 4 6 ಅವರ್ಸ್ 6 ಗಂಟೆ ನಿದ್ರೆ ಆಗ್ತದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಅಷ್ಟು ಸಾಕು, ಅದಕ್ಕಿಂತ ಹೆಚ್ಚು ಬೇಡ, ಕಡಿಮೆ ಕೂಡ ಅಪಾಯಕಾರಿ. ಅದಕ್ಕೆ ನಾವು ಯೋಗ ಸಾಧಕರಿಗೆ ಫಸ್ಟ್ ಹೇಳೋದದೇ, ರಾತ್ರಿ 10ಕ್ಕೆ ನೀವು ಮಲಗಿ 4 ಗಂಟೆ ಯೋಗಾಭ್ಯಾಸಕ್ಕಾಗಿ ಭಾಳ ಶ್ರೇಷ್ಠವಾದ ಅದು ಒಂದು ಮುಹೂರ್ತ ಅಂತ ಹೇಳ್ಬೋದು, ಸಮಯ ಅಂತ ಹೇಳ್ಬೋದು. ಅದಕ್ಕೆ ಬ್ರಹ್ಮಿ ಮುಹೂರ್ತ ಅಂತ ಕೂಡ ನಾವು ಕರಿತೀವಿ. ಅಮೃತ ಗಳಿಗೆ, ಅದು ಅಮೃತ ವೇಳೆ. ಆ ಸಮಯದಲ್ಲಿ ಅಭ್ಯಾಸ ಮಾಡಿದಾಗೆ ನಮ್ಮ ವಾತಾವರಣದಲ್ಲಿ ಕೂಡ ಆಕ್ಸಿಜನ್ ತುಂಬ ಹೆಚ್ಚು ಒಂದು ಪ್ರಮಾಣ ಇರ್ತದೆ. ಒಂದು ವೇಳೆ 10 ಆಗದೇ ಇದ್ದರೆ ಅವರು 11ಕ್ಕೆ ಮಲಗಿ 5 ಗಂಟೆಗೆ ಎದ್ದು ಈ ಸಾಧನೆಯನ್ನು ಅವರು ಮಾಡಬೇಕು. ನಂತರ ಯೋಗ ಸಾಧಕರು, ಯೋಗ ಅಭ್ಯಾಸ ಮಾಡುವಂಥ ವ್ಯಕ್ತಿಗಳು ಬೆಳಗ್ಗೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ಹಲ್ಲು ಉಜ್ಜೋದಕ್ಕಿಂತ ಪೂರ್ವದಲ್ಲಿ ಕನಿಷ್ಠ 1 ಲೋಟ ಅಥವಾ 2 ಲೋಟ ನೀರು ಮೊದಲೇ ಕುಡಿಬೇಕು. ಅವರು ನೀರು ಕುಡಿದ್ಬಿಟ್ಟು ದಿನಚರಿಯನ್ನು ಮುಗಿಸಿಬಿಟ್ಟು ಅವರು ಯೋಗ, ಪ್ರಾಣಾಯಾಮ, ಧ್ಯಾನ 1 ಗಂಟೆ ಕಾಲ ಈ ಅಭ್ಯಾಸಕ್ಕೆ ಕೊಟ್ಟರೆ 23 ಗಂಟೆವರೆಗೆ ಎನರ್ಜೆಟಿಕ್ ಆಗಿ ಲವಲವಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು, ಅಂದರೆ ಯಾರು 1 ಗಂಟೆ ಯೋಗಕ್ಕೆ ಕೊಡ್ತಾರೆ ಅವರು ನಿದ್ರೆ ಚೆನ್ನಾಗಿ ಮಾಡ್ತಾರೆ, ಅವರು ಚೆನ್ನಾಗಿ ಮಾತನಾಡ್ತಾರೆ, ಅವರು ಜನರ ಜೊತೆ ಅವರ ವ್ಯವಹಾರ, ಆಚಾರ, ವಿಚಾರ ಎಲ್ಲವನ್ನೂ ಯೋಗಮಯವಾಗ್ತದೆ 1 ಗಂಟೆ ಯೋಗಕ್ಕೆ ಯಾರು ಕೊಡ್ತಾರೆ. ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ, ಒಬ್ಬರು ಟೀಚರ್ ಆಗಿದ್ದರೆ ಅವರು ಶ್ರೇಷ್ಠ ಟೀಚರ್ ಆಗ್ತಾರೆ, ವಿದ್ಯಾರ್ಥಿ ಆಗಿರೋರು ಒಬ್ಬ ಆದರ್ಶ ವಿದ್ಯಾರ್ಥಿ 1 ಗಂಟೆ ಯೋಗಕ್ಕೆ ಯಾರು ಕೊಡ್ತಾರೆ ಅವರು ನಿಜವಾಗಿಯೂ ಎಲ್ಲ ರೀತಿಯ ಆನಂದ ಪಡೀಲಿಕ್ಕೆ ಸಾಧ್ಯ ಇದೆ. ಆದರೆ ನಾನು ಹೇಳಿದಂತೆ ಸಮಯದ ಸರಿಯಾಗಿ ಮಲಗಿ, ಸಮಯಕ್ಕೆ ಸರಿಯಾಗಿ ಎದ್ದು, ಸಮಯದ ಸರಿಯಾಗಿ ಆಹಾರ ಸೇವನೆ, ಬೆಳಗ್ಗೆ 8ರಿಂದ 9 ಮಧ್ಯೆ ಉಪಹಾರ, 12ರಿಂದ 2 ಮಧ್ಯೆ ಮಧ್ಯಾಹ್ನದ ಭೋಜನ, ಸಂಜೆ 6ರಿಂದ 8 ಮಧ್ಯೆ ರಾತ್ರಿ ಭೋಜನ. ಊಟ ಆದ ಕನಿಷ್ಠ 1 ಗಂಟೆ ಬಿಟ್ಟು ನೀರು ಕುಡಿಯೋದು, ನೀರು ಕೆಳಗಡೆ ಕುಂತ್ಕೊಂಡು ಕುಡಿಯೋದು, ಈ ಥರದ ಸ್ವಲ್ಪ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಯಾರು ಯೋಗಾಭ್ಯಾಸ ಮಾಡ್ತಾರೆ ಅವರು ಇದರ ಯೋಗದ ಸಂಪೂರ್ಣ ಲಾಭ ಪಡೀಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನಿಮಗೆ ಕೇಳ್ತೀನಿ, ಇವಾಗ ಪತಂಜಲಿ ಸಾಕಷ್ಟು ಪ್ರಾಡಕ್ಟ್ಗಳು ಎಂಟ್ರಿ ಕೊಟ್ಟಿದೆ ನಮ್ಮ ಮಾರುಕಟ್ಟೆಗೆ. ಸೊ ಟೋಟಲಿ ಎಷ್ಟು ಪ್ರಾಡಕ್ಟ್ಗಳಿದೆ, ಯಾವ ಮಾದರಿಯ ಪ್ರಾಡಕ್ಟ್ಗಳು ಇದೆ ಅನ್ನುವಂಥದ್ದು? ಪತಂಜಲಿಯ ಪ್ರಾಡಕ್ಟ್ಗಳು 2 ವಿಧ ಇದೆ. ಒಂದು ಔಷಧಿ ರೂಪದಲ್ಲಿ, ಇನ್ನೊಂದು FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಮನೆಯಲ್ಲಿ ಪ್ರತಿನಿತ್ಯ ಉಪಯೋಗಿಸುವಂಥದ್ದು. ಔಷಧಿಗಳು ಮತ್ತು ಇದೆರಡು ಎಲ್ಲ ಸೇರಿ ಒಟ್ಟು 900ಕ್ಕೂ ಜಾಸ್ತಿ, 1000ಕ್ಕೂ ಜಾಸ್ತಿ ಪ್ರಾಡಕ್ಟ್ಗಳಿದ್ದಾವೆ. ದಿನದಿಂದ ದಿನಕ್ಕೆ ಬೇಡಿಕೆ ಅನುಗುಣವಾಗಿ ವೃದ್ಧಿ ಆಗ್ತಾ ಉಂಟು. ಉದಾಹರಣೆಗೆ ಒಂದು ಟೂತ್ಪೇಸ್ಟ್, ದಂತಕಾಂತಿ ಅಂದರೆ ಟೂತ್ಪೇಸ್ಟ್ ಇತ್ತು, ಮೊದಲು ಒಂದೇ ವೆರೈಟಿ ಇತ್ತು. ಈಗ ಅದಕ್ಕೆ ಅಮೂಲ್ಯವಾದಂಥ ಗಿಡಮೂಲಿಕೆಯಿಂದ ಕೂಡಿರುವಂಥ ಈಗ ಎಲೆವೇರಾ ಜೆಲ್ ಅಥವಾ ಬೇರೆ ಇನ್ನೊಂದು ರೆಡ್ ಆ್ಯಕ್ಟಿವ್ ಅಂತ ಹೇಳುವಂತು, ಅಥವಾ ಇನ್ನು ಮೆಡಿಕೇಟೆಡ್ ಅಂತ ಬಂತು, ಅಥವಾ ಗಮ್ಸ್ ಸಮಸ್ಯೆ ಇದ್ದವರಿಗೆ ದಂತು ಮಂಜನ್ ಪೌಡರ್ ಇದೆ, ಅಮೂಲ್ಯವಾದಂಥ ಹರ್ಬ್ಸ್ನಿಂದ ಮಾಡಿರುವಂಥದ್ದು. ಈ ರೀತಿ ಒಂದೊಂದು ವಿಧದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು ಮಾಡಿ ಕೆಲವು ದೇಶಕ್ಕನುಗುಣವಾಗಿ, ಅಂದರೆ ಭಾಗಕ್ಕನುಗುಣವಾಗಿ ಬೇಕಾಗುತ್ತೆ, ಯಾವ ರೀತಿ ಬೇಕೋ ಆ ರೀತಿ ಕೂಡ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ರೋಗಕ್ಕನುಗುಣವಾಗಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ತಾವು ಅವಾಗ ಕೇಳಿದಾಗ ಮಕ್ಕಳಿಗೆ ಬೇರೆ, ವೃದ್ಧರಿಗೆ ಬೇರೆ, ಸ್ವಲ್ಪ ವಯಸ್ಸು ಜಾಸ್ತಿ ಆದವರಿಗೆ ಬೇರೆ ರೀತಿ, ಯುವಕರಿಗೆ ಬೇರೆ ಆಗುವಂಥದ್ದು ಬೇಕಾದ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ವಿವಿಧತೆಯನ್ನು ಕಾಪಾಡಿಕೊಂಡಿರೋದು ಪತಂಜಲಿಯ ಒಂದು ದೊಡ್ಡ ಸಾಧನೆ. ಓಕೆ ಮೇಡಮ್, ನಿಮಗೆ ಕೇಳೋದಾದರೆ, ಇವಾಗ ನೀವು ಹೇಳಿದ್ರೆ ನಮಗೆ ಸ್ವಂತ ಕೇಂದ್ರ ಇದೆ, ಆರೋಗ್ಯ ಕೇಂದ್ರ ಇದೆ, ಅಲ್ಲಿಗೆ ಸಾಕಷ್ಟು ಜನ ಬರ್ತಾರೆ ಅಂತ. ಆ ಬರುವಂಥ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ, ಜೊತೆಗೆ ಏನು ಕೇಳ್ತಾರೆ, ಪತಂಜಲಿ ಪ್ರಾಡಕ್ಟ್ ತಗೊಳ್ಳುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅವರಿಗೆ ನಿಮ್ಮ ಹತ್ರ ಏನೋ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ, ಆ ಸಂದರ್ಭದಲ್ಲಿ ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾರೆ ಅನ್ನುವಂಥದ್ದು? ಅವರು ಬಂದ ತಕ್ಷಣ, ಅಂದರೆ ಅವರು ಫಸ್ಟಿಗೆ ಯೂಸ್ ಮಾಡಿರ್ತಾರೆ ಪ್ರಾಡಕ್ಟ್ಗಳು. ಸೊ ಅವರು ಬಂದ ತಕ್ಷಣ ನಮ್ಮ ಹತ್ರ ಕೇಳ್ತಾರೆ, ಈ ಪ್ರಾಡಕ್ಟ್ಸ್ ಇದ್ದರೆ ಕೊಡಿ, ಅವರೇ ಹೇಳ್ತಾರೆ ಅದರ ಬಗ್ಗೆ. ಅವರು ಅಂದರೆ ಅವ್ರು ಯೂಸ್ ಮಾಡಿ ಅದರದ್ದು ಮಾಹಿತಿ ಎಲ್ಲ ಪಡ್ಕೊಂಡಿರ್ತಾರೆ. ಸೊ ನಮಗಿಂತ ಜಾಸ್ತಿ ಚೆನ್ನಾಗಿ ಅವರಿಗೆ ಗೊತ್ತಿರುತ್ತೆ ಬೇಡಿಕೆ ಏನು ಮಾಡ್ತಾರೆ. ಅವರು ಪ್ರಾಡಕ್ಟ್ಸ್ ಕೇಳ್ತಾರೆ. ಹಾಗೆ ಪ್ರಾಡಕ್ಟ್ ಬಗ್ಗೆ ಅವರಿಗೆ ವಿವರ ಇದ್ದ ಕಾರಣ ನಮಗೆ ಜಾಸ್ತಿ ಹೇಳಿ, ಕೆಲವರಿಗೆ ನಾವು ಹೇಳಬೇಕಾಗುತ್ತೆ ಈ ಪ್ರಾಡಕ್ಟ್ ತೊಗೊಂಡ್ರೆ ಇದರಲ್ಲಿ ಇದರ ಬೆನಿಫಿಟ್ಸ್ ಇದೆ ಅಂತ.
ಕೆಲವರು ಅವರಾಗಿ ಕೇಳ್ತಾರೆ, ಅವರಿಗೆ ವಿಷಯ ಎಲ್ಲ ಗೊತ್ತಿರ್ತದೆ ಪ್ರಾಡಕ್ಟ್ ಬಗ್ಗೆ. ಆರ್ಯಜಿ, ಈಗ ನಿಮಗೆ ಕೇಳೋದಾದ್ರೆ ಸಾಕಷ್ಟು ಸಂಘಟನೆಗಳು ಈ ಪತಂಜಲಿ ಸಂಸ್ಥೆಯಿಂದ ಹೊರಬಂದಿದೆ. ಸೊ ಆ ಸಂಘಟನೆಗಳು ಯಾವುದು, ಆ ಸಂಘಟನೆ ಮೂಲಕ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದು? ಸ್ವಾಮೀಜಿಯವರು 2005ಕ್ಕಿಂತ ಪೂರ್ವದಲ್ಲಿ 10 ವರ್ಷವರೆಗೆ ಇಡೀ ದೇಶದ ಸಂಚಾರ ಮಾಡಿ ಸ್ವತಃ ಅವರೇ ಯೋಗ ಶಿಬಿರಗಳನ್ನು ಮಾಡಿದರು. ಯೋಗವನ್ನು ಒಂದು ಆಂದೋಲನ ರೂಪದಲ್ಲಿ ಇಡೀ ದೇಶದಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದರು. 2005ರಲ್ಲಿ ಅವರು ಮೊಟ್ಟ ಮೊದಲನೇದು ಯೋಗ ಶಿಕ್ಷಕರ ಒಂದು ತರಬೇತಿ ಶಿಬಿರ ಅವರು ಪ್ರಾರಂಭ ಮಾಡಿದರು. ಅಲ್ಲಿ ಪತಂಜಲಿ ಯೋಗ ಸಮಿತಿ, ಭಾರತ ಸ್ವಾಭಿಮಾನ, ಮಹಿಳಾ ಪತಂಜಲಿ ಯೋಗ ಸಮಿತಿ, ಯುವ ಭಾರತ್ ಮತ್ತು ಪತಂಜಲಿ ಕಿಸಾನ್ ಸೇವಾ ಸಮಿತಿ, ಈ 5 ಸಂಘಟನೆಗಳನ್ನು ಮಾಡಿ ಇಡೀ ದೇಶದಲ್ಲಿ ಪತಂಜಲಿಯವರ ಒಂದು ಯೋಗ, ಆಯುರ್ವೇದ, ಸ್ವದೇಶಿ ಈ ಸೇವೆಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಮೂಲ ಈ ಒಂದು ಸಂಸ್ಥೆ ಇವತ್ತು ವಿಶ್ವಮಟ್ಟದಲ್ಲಿ ಬೆಳಿಬೇಕಾದರೆ ಅದರ ಮೂಲದಲ್ಲಿ ಇರೋದು ಯೋಗ. ಯೋಗದಿಂದನೇ ಇವತ್ತು ಈ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದಿದೆ. ಅದರಿಂದ ಪತಂಜಲಿ ಯೋಗ ಸಮಿತಿ ಈ 5 ಸಂಘಟನೆಗಳ ಮೂಲ ಉದ್ದೇಶ ಯೋಗದ ಪ್ರಚಾರ, ಆಯುರ್ವೇದದ ಪ್ರಚಾರ, ಜೊತೆಗೆ ಈ ಒಂದು ಸ್ವದೇಶಿ ವಿಚಾರ ನಮ್ಮ ದೇಶದ ಜನರಿಗೆ ಪರಿಚಯ ಆಗಬೇಕು. ಯಾಕಂದರೆ ಒಂದು ವಿದೇಶಿ ಕಂಪನಿ ನಮ್ಮ ದೇಶಕ್ಕೆ ಬಂದು 100 ವರ್ಷ ನಮ್ಮನ್ನು ಗುಲಾಮರನ್ನಾಗಿ ಆಳಿ ಹೋಗಿದೆ. ಆ ಒಂದು ವಿಚಾರನೇ ಸ್ವಾಮೀಜಿ ಈ ಪತಂಜಲಿ ಮೂಲಕ ಜನರಿಗೆ ತಲುಪಿಸ್ತಾ ಇದ್ದಾರೆ. ಎಲ್ಲ ರಾಷ್ಟ್ರದ ಜನ ಒಂದು ವೇಳೆ ಸ್ವದೇಶಿಯನ್ನು ಬಳಕೆ ಮಾಡೋದು ಪ್ರಾರಂಭ ಮಾಡಿದರೆ ಇವತ್ತೇನು 80 ರೂಪಾಯಿ ಹತ್ತಿರ ನಾವು ಡಾಲರ್ ಕಾಣ್ತಾ ಇದ್ದೀವಿ. ರಾಷ್ಟ್ರದ ಜನ ಸ್ವದೇಶದ ಮೇಲೆ ಅಭಿಮಾನ ಇಟ್ಕೊಂಡು ಸ್ವದೇಶಿ ವಸ್ತುಗಳನ್ನು ಏನಾದರೂ ಎಲ್ಲರೂ ತಗೊಳ್ಲಿಕ್ಕೆ ಶುರು ಮಾಡಿದರೆ ಈ ಡಾಲರವನ್ನು ನಾವು ತುಂಬ ಬೇಗ ತುಂಬ ಕಡಿಮೆ ಬೆಲೆಗೆ ಖರೀದಿ ಮಾಡ್ಬೋದು, ಅದು ಬರ್ತದೆ. ಜೊತೆಗೆ ರೈತರಿಗಾಗಿ ಪತಂಜಲಿ ಕಿಸಾನ್ ಸೇವಾ ಸಮಿತಿ ಅಂತ ಮಾಡಿದ್ದಾರೆ. ಕಳೆದ ತಿಂಗಳ ಹರಿದ್ವಾರದಲ್ಲಿ ದೇಶದ ಎಲ್ಲ ರಾಜ್ಯದಿಂದ ರೈತರನ್ನು ಅಲ್ಲಿ ಕರೆಸಿ ಒಂದು ತರಬೇತಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ರೈತರಿಗಾಗಿ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಅದನ್ನು ಯಾಕೆ ಮಾಡಬೇಕು ಅಂದರೆ, ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದು ಧಾನ್ಯ ಇರ್ಬೋದು, ವೆಜಿಟೇಬಲ್ಸ್ ತರಕಾರಿಗಳು ಇರ್ಬೋದು, ಅಥವಾ ಹಣ್ಣುಗಳು ಇರ್ಬೋದು, ಎಲ್ಲ ಕೂಡ ವಿಷಯುಕ್ತ ಆಗಿದೆ. ಯಾಕಂದರೆ ಅದರಲ್ಲಿ ರಾಸಾಯನಿಕ ನಾವು ಬಳಕೆ ಮಾಡ್ತಾ ಇದ್ದೀವಿ. ಆ ಪೆಸ್ಟಿಸೈಡ್ ಬಳಕೆ ಮಾಡೋದ್ರಿಂದ ಎಲ್ಲ ಒಂದು ಆಹಾರದಲ್ಲಿ ಇಂಡೈರೆಕ್ಟ್ಲಿ ವಿಷ ಅದರಲ್ಲಿ ಸೇರಿಕೊಂಡಿದೆ. ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳು ನಾವು ಅನುಭವಿಸ್ತಾ ಇದ್ದೀವಿ. ಸಮಾಜದಲ್ಲಿ ನಾವು ನೋಡ್ತೀವಿ. ನನ್ನ ಶಿಬಿರದಲ್ಲಿನೂ ನಾನು ಕಳೆದ ವಾರ ಬಾಗಲಕೋಟೆಯಲ್ಲಿ ಒಂದು ಶಿಬಿರದಲ್ಲಿ ನೋಡಿದ್ದೆ. 12 ವರ್ಷ ಮಗುಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ. ತುಂಬ ಜನ 30-35 ವಯಸ್ಸಿನಲ್ಲಿ ಯುವಕರು ಡೆತ್ ಆಗ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದ್ದಾರೆ ಅಂದರೆ ಆಹಾರ ವಿಷಯುಕ್ತ ಇದೆ. ಅದಕ್ಕೆ ಇದೆಲ್ಲ ಈಗ ನಾವು ಬದುಕಬೇಕು ಅಂದರೆ ಒಂದೇ ದಿನ ಆದರೂ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರೈತರಿಗೆ ವಿಶೇಷವಾಗಿ ವಿಷಮುಕ್ತ ಕೃಷಿ ಮಾಡಬೇಕು ಅವರು. ಅದಕ್ಕಾಗಿ ಸಾವಯವ ಕೃಷಿಗಾಗಿಯೇ ಕಾರ್ಯಾಗಾರಗಳನ್ನು ಮಾಡಿ ರೈತರು ಅದನ್ನು ಯಾಕೆ ಬೆಳೀತಾ ಇಲ್ಲ ಅಂದರೆ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡದೇನೆ ಅಷ್ಟು ಇಳುವರಿ ಬರೋದಿಲ್ಲ, ರೈತರಿಗೆ ಅಷ್ಟು ಇನ್ಕಮ್ ಆಗೋದಿಲ್ಲ. ಅದಕ್ಕೆ ಅವರು ವಿಷಮುಕ್ತ ಕೃಷಿ ಮಾಡಿ ಸಾವಯವ ಒಂದು ಬೆಳೆಗಳನ್ನು ಬೆಳೆದರೆ ಪತಂಜಲಿ ಅದನ್ನು ತಗೊಳುತ್ತೆ. ಅದಕ್ಕೆ ಯೋಗ್ಯವಾದ ಬೆಲೆ ಪತಂಜಲಿ ಕೊಡ್ತದೆ. ಅದಕ್ಕೆ ರೈತರು ಆ ವಿಷಮುಕ್ತ ಕೃಷಿಯನ್ನು ಮಾಡಬೇಕು ಅಂಥೇಳಿ ನಮ್ಮ ಪತಂಜಲಿ ಕಿಸಾನ್ ಸೇವಾ ಸಮಿತಿಯ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಜನವರಿ ತಿಂಗಳ ನಂತರ ಒಂದೊಂದು ದಿನದ ಕಾರ್ಯಾಗಾರಗಳನ್ನು ಮಾಡಿ ನಾವು ಸ್ವತಃ ಅವರಿಗೆ ತರಬೇತಿ ನೀಡಿ ಅವರ ಉತ್ಪನ್ನಗಳನ್ನು ಸ್ವತಃ ಪತಂಜಲಿನೇ ಮಾರ್ಕೆಟಿಂಗ್ ಮಾಡುವಂಥ ಪ್ಲಾನ್ ಈಗಾಗಲೇ ಹಾಕ್ಕೊಂಡಿದೆ.
ಓಕೆ, ಈಗ ಪತಂಜಲಿಯಿಂದ ಕೃಷಿಕರಿಗೆ ಕೃಷಿಕರು ಹಾಕುವಂಥ ರಾಸಾಯನಿಕ ಗೊಬ್ಬರಗಳೇನಿದೆ ಅಂತಹ ಗೊಬ್ಬರಗಳ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಅದು ನ್ಯಾಚುರಲ್ ಆಗಿ ಬರುವಂತಹ, ಅಂದರೆ ಈಗಾಗಲೇ ನೀವು ಹೇಳಿದ್ರಿ ಪತಂಜಲಿಯ ಬೇರೆ ಪ್ರಾಡಕ್ಟ್ಗಳೇನಿದೆ ಅದು ಈಗಾಗಲೇ ಆಯುರ್ವೇದಿಕ್ಗಳಿಂದ, ಗಿಡಮೂಲಿಕೆ ಹಾಗೂ ಖನಿಜ ವಸ್ತುಗಳಿಂದ ತಯಾರಿಸುವಂಥದ್ದು. ಆದರೆ ಈ ಬೆಳೆಗಳಿಗೆ ಹಾಕುವಂಥ ಗೊಬ್ಬರಗಳಾಗಿರ್ಬೋದು ಅಥವಾ ಏನೇ ಅದಕ್ಕೆ ಹಾಕಿರುವಂಥ ಮೆಡಿಸಿನ್ ಏನಿದೆ ಅಂಥದ್ದು ಕೂಡ ಒಂದು ಆಯುರ್ವೇದಿಕವಾಗಿ ತಯಾರಿಸುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ, ಹೇಗೆ ಅಂತ? ಅದು ಪ್ರಾರಂಭ ಆಗಿದೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಅದು ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 2-3 ಕಡೆ ನಮ್ಮ ಟೀಮ್ ಬಂದು ಹೋಗಿದೆ. ಆದಷ್ಟು ಬೇಗ ಒಂದು ಪ್ಲಾಂಟು ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತದೆ. ಅದನ್ನು ವಿಷಮುಕ್ತ ಕೃಷಿ ರೈತರು ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಪತಂಜಲಿಯಿಂದ ತಯಾರಿ ಮಾಡಿ ಕೊಡ್ತಾ ಇದ್ದೀವಿ. ಗಿಡಮೂಲಿಕೆಗಳಿಂದ ಈ ಏನು ಪೆಸ್ಟಿಸೈಡ್ ಅಂತ ಏನು ಕರಿತೀವಿ, ಅದು ಈಗ ಉಪಯೋಗಿಸುವಂಥ ಪೆಸ್ಟಿಸೈಡು ತುಂಬ ಅಪಾಯಕಾರಿ ಇದೆ. ಅದರ ಬದಲು ನಾವು ನಮ್ಮ ಗಿಡಮೂಲಿಕೆಯಿಂದನೇ ಆ ಥರದ ಒಂದು ಈಗಾಗಲೇ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಘಟಕ ಬರುವ 2-3 ತಿಂಗಳಲ್ಲಿನೇ ಪ್ರಾರಂಭ ಮಾಡಿ ನಮ್ಮ ಭಾಗದ ರೈತರಿಗೆ ಕೂಡ ಅದನ್ನು ಒದಗಿಸಬೇಕು ಅಂಥೇಳಿ ಪತಂಜಲಿ ಈಗಾಗಲೇ ಒಂದು ಕಾರ್ಯ ಪ್ರಾರಂಭ ಮಾಡಿದೆ. ಆದಷ್ಟು ಬೇಗ ನಮ್ಮ ಈ ಭಾಗದ ರೈತರು ಆ ಒಂದು ಸೇವೆಯನ್ನು ಅವರು ಪಡಿತಾರೆ. ಜೊತೆಗೆ ಪತಂಜಲಿ ಪಶು ಆಹಾರ ಅದು ಘಟಕ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಭಾಗದ ರೈತರಿಗೆ ಅದು ಸಪ್ಲೈ ಕೂಡ ಪ್ರಾರಂಭ ಆಗಿದೆ. ಆದಷ್ಟು ಬೇಗ ಈ ವಿಷಮುಕ್ತ ಕೃಷಿಯ ಒಂದು ಅಭಿಯಾನ ಕೂಡ ಇಲ್ಲಿ ಪ್ರಾರಂಭ ಆಗ್ತದೆ. ಓಕೆ, ಇನ್ನು ಪತಂಜಲಿಯ ಮತ್ತಷ್ಟು ವಿಶೇಷತೆಗಳು, ಇದರ ಒಂದು ಉಪಯೋಗಗಳ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಪತಂಜಲಿ ಜೀವನ ಶೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಪತಂಜಲಿ ವಿಷಯದಲ್ಲಿ ನಾವು ಗಮನಿಸಬಹುದು, ಒಂದ್ ಕಡೆ ಪಾಸಿಟಿವ್ ಇದೆ, ಇನ್ನೊಂದ್ ಕಡೆ ಅದು ಎಲ್ಲಾದ್ರೂ ಅಷ್ಟೇ ಕಾಂಟ್ರವರ್ಸಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಪತಂಜಲಿ ವಿಷಯಕ್ಕೂ ಅದು ತಟ್ಟಿದೆ ಅಂತ ಅನ್ಕೊಂಡಿದೀವಿ. ಕೆಲವೊಬ್ರು ಪತಂಜಲಿ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನುವ ಮಾತುಗಳು ಕೇಳಿಬರುತ್ತೆ. ಕೆಲವೊಬ್ರು ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾಸಿಪ್ಗಳು ಹರಡ್ತಾ ಇತ್ತು, ಆ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಅದು ಯೂಸ್ ಮಾಡಿದ್ರೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಸ್ವಾಮೀಜಿಯವರು ಹೇಳ್ತಾರೆ, ಸಮಾಜ ಸೇವಾ ಮಾಡಿದಂಗೆ ಇದು. ಸಮಾಜ ಸೇವಾ ಮೇ ಖಾವೋ ಚಾವಲ್ ಘರ್ಕ ಗಾಲಿ ಬಾಹರ್ಕ, ಅಂದರೆ ಮನೆಯ ಅನ್ನ ತಿನ್ನಬೇಕು, ಹೊರಗಿನ ನಾವು ಬೈಗಳು ತಿನ್ನೋದಾಗಿದೆ ಸಮಾಜ ಸೇವೆ ಮಾಡಿ ಪತಂಜಲಿ ಮುನ್ನುಗ್ಬೋದು ಅಷ್ಟೇ ವಿನಃ. ವ್ಯಾವಹಾರಿಕವಾಗಿ ಬಂದಾಗ ಪ್ರತಿಯೊಬ್ಬರು ಕಾಂಪಿಟೇಟರ್ಸ್ ಇರ್ತಾರೆ. ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇವೇತ್ರ ತತ್ತ ದೇವ ಸಹಾಯಕೃತ. ಉದ್ಯಮ ಮಾಡಬೇಕು ಅಂತ ಆಗಿದ್ರೆ ಉದ್ಯಮದ ಬಗ್ಗೆ ಜ್ಞಾನನೂ ಬೇಕು, ಬುದ್ಧಿ ಶಕ್ತಿ ಧೈರ್ಯ ಪರಾಕ್ರಮ ಎಲ್ಲವನ್ನೂ ಬೇಕು. ಪರಾಕ್ರಮ ಅಂದರೆ ಬೇರೆಯವ್ರನ್ನ ಆಕ್ರಮ ಮಾಡುವಂಥದ್ದು ಕೂಡ ಈ ಉದ್ಯಮದಲ್ಲಿ ಇರ್ತದೆ. ಆದ್ದರಿಂದ ಇಂಥ ಒಂದು ಇದರಲ್ಲಿ ಪತಂಜಲಿಯ ವಿರುದ್ಧವಾಗಿ ಆಕ್ರಮಣ ಮಾಡುವಂಥದ್ದು ಇದೆ, ಸಹಜವಾಗಿ ಅದು ವ್ಯಾವಹಾರಿಕವಾಗಿ ಪ್ರತಿಯೊಬ್ಬರು ಮಾಡುವಂಥದ್ದು. ಆದರೆ ಎಲ್ಲೂ ಕೂಡ ಪತಂಜಲಿಯ ವಿರುದ್ಧ ಇಷ್ಟುವರೆಗೆ ಎಲ್ಲೆಲ್ಲ ಪ್ರಕರಣಗಳು ನಡೆದಿದೆ, ಎಲ್ಲೂ ಕೂಡ ಯಾವುದು ಕೂಡ ಇದಾಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಕೆಲವು ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಗಳಿಂದ ನಮ್ಮ ಪತಂಜಲಿ ಪ್ರಾಡಕ್ಟ್ನಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಎಲ್ಲ ಭಾರತ್ ಇದರಲ್ಲಿ ಬರೀತಾವೆ, ನಾವು ಮೇಡ್ ಇನ್ ಭಾರತ್ ಅಂತ ಬರೆದೋದಕ್ಕೆ ಅದೇ ದೊಡ್ಡ ಪ್ರಕರಣ ಆಗಿಬಿಟ್ಟಿತ್ತು. ಯಾವುದೇ ಕೈಯಲ್ಲಾಗದವನು ಮೈ ಪರಚ್ಕೊಂಡು ಅಂತ ಹೇಳಿದಾಗೆ ಯಾವುದೇ ವಿಷಯ ಇಲ್ಲದಕ್ಕೆ ಆ ವಿಷಯನೂ ಬಂತು. ಮತ್ತು ಪತಂಜಲಿಯಲ್ಲಿ ಬೇರೆ ಬೇರೆ ರೀತಿಯ ಇದನ್ನು ಬಳಸ್ತಾರೆ, ಏನದು ಪ್ರಿಸರ್ವೇಟಿವ್ ಜಾಸ್ತಿ ಬಳಸ್ತಾರೆ ಅಂತ ಹೇಳಿದೆ. ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಉತ್ಪನ್ನವನ್ನು ಮಾಡಬೇಕು ಅಂತಾಗಿದ್ರೆ ನಮ್ಮ ಸರ್ಕಾರದ ಒಂದು ಪ್ರೋಟೋಕಾಲ್ ಅಂತಿದೆ. ಇದಕ್ಕೆ ನೀವು ಏನು ಇದನ್ನು ಬಳಸ್ತೀರಿ ಅಂತ ಕೇಳ್ತಾರೆ. ಇದಕ್ಕೆ ಏನು ಹಾಳಾಗದಾಗ ಏನು ಬಳಸ್ತೀರಿ, ನಮ್ಮದೇ ಆದದನ್ನು ನಾವು ಬಳಸುವಂಗಿಲ್ಲ. ಅದಕ್ಕೆ ಸರ್ಕಾರ ಹೇಳ್ತೀವಿ ಇಷ್ಟೊಳಗೆ ಯಾವುದಾದ್ರೂ ನೀವು ಬಳಸಲೇಬೇಕು ಅಂತ ಹೇಳುತ್ತೆ. ಅಂಥದ್ದಕ್ಕೆ ನಾವು ಅದನ್ನು ಮಾಡಲೇಬೇಕು. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಅಂತ ಏನೋ ಒಂದು ಬರಿತೇವೆ, ಅಥವಾ ಒಂದಲ್ಲಿ ದಿಸ್ ಪ್ರಾಡಕ್ಟ್ ಕಂಟೈನ್ ಸಿಟ್ರಿಕ್ ಆ್ಯಸಿಡ್ ಅಂತ ಬರ್ದಿರುತ್ತೆ. ನಾವು ಲಿಂಬೆ ಹುಳಿಯ ರಸವನ್ನು ಹಾಕೋದು ಅದಕ್ಕೆ.
ಅದನ್ನು ನಾವು ಬೇರೆ ಭಾಷೆಯಲ್ಲಿ ಬರೀಬೇಕಾದ್ರೆ ಅದನ್ನು ಲಿಂಬೆ ಹುಳಿ ರಸ ಅಂತ ಬರೀಲಿಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಂತ ಬರೀಬೇಕಾಗುತ್ತೆ. ಅದನ್ನೇ ದೊಡ್ಡ ವಿಷಯ, ವೈಜ್ಞಾನಿಕ ಹೆಸರಲ್ಲಿ ಬರೀಬೇಕಾಗುತ್ತೆ. ಎಲ್ಲರೂ ಹೇಳ್ತಾರೆ ಪತಂಜಲಿ ಪ್ರಾಡಕ್ಟಲ್ಲಿ ಆ್ಯಸಿಡ್ ಇದೆ. ನಾನು ವೈದ್ಯನಾಗಿ ನನಗೆ ತುಂಬ ಜನ ಬಂದಿದ್ದಾರೆ, ನಿಮ್ಮ ಜ್ಯೂಸಲ್ಲಿ ಇದರಲ್ಲಿ ಇದೆಯಲ್ಲ, ಆ್ಯಸಿಡಲ್ಲಿ ಇದೆಯಲ್ಲ ಅಂತ. ಅದಕ್ಕೆ ಅವರು ನಿಧಾನವಾಗಿ ನಮ್ಮ ಭಾಷೆಯಲ್ಲಿ ಅವರಿಗೆ ನಿಧಾನವಾಗಿ ಸಮಜಾಯಿಸಿ, ಯಾಕಂದರೆ ಎಲ್ಲರಿಗೂ ನಾವು ಎರೋಗೆನ್ಸಿಯಾಗಿ ಮಾತನಾಡೋಂಗಿಲ್ಲ. ನಾವು ನಿಜ ಚಿತ್ರಣವನ್ನು ಅವ್ರಿಗೆ ಕೊಟ್ಟಾಗ ಅವರಿಗೆ ಸಮಾಧಾನವಾಗುತ್ತೆ. ಅಂಥ ಒಂದು ಪರಿಶುದ್ಧ ಮನಸ್ಸಿಂದ ಬಂದವರೇ ಈಗ ಆಯುರ್ವೇದಕ್ಕೆ ರಕ್ಷಣೆ. ಈಗ ನಮ್ಮ ಪತಂಜಲಿ ಹಾಗೆ ಆಗಿಬಿಟ್ಟಿದೆ. ಓಕೆ ಆರ್ಯಜ್, ಈಗ ನಿಮಗೆ ಕೇಳುವಂಥ ಪ್ರಶ್ನೆ, ಕೆಲವು ಧರ್ಮದವರು ಇದರಲ್ಲಿ ಗೋಮೂತ್ರವನ್ನು ಹಾಕ್ತಾರೆ, ಸೊ ನಮಗೆ ಬಳಕೆ ಮಾಡೋಕ್ಕಾಗಲ್ಲ, ನಾವು ಬಳಸೋದಿಲ್ಲ ಅಂತ ಪಟ್ಟು ಹಿಡಿತಿದ್ದಾರೆ. ಸೊ ಅವರಿಗೆ ಏನು ಹೇಳ್ತೀರಾ ಹಾಗಿದ್ರೆ ಅಂತ? ನೋಡಿ, ಪತಂಜಲಿಯ ಈ ಒಂದು ಸ್ವದೇಶಿ ಅಭಿಯಾನದಲ್ಲಿ ಗೋವು ಕೂಡ ಒಂದು ಮುಖ್ಯವಾದ ಪಾತ್ರ. ಗೋವು ಸಂರಕ್ಷಣೆ ಆಗಬೇಕು. ಗೋಮೂತ್ರದಲ್ಲಿ ಇರುವಂಥ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಹೇಳ್ತಾ ಹೋದರೆ ಅದರಲ್ಲಿ ಇರುವಂಥ ಗುಣಗಳು ಈ ವಿಶ್ವದಲ್ಲಿ ಇನ್ನು ಯಾವುದರಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾದ ಗುಣ ಗೋಮೂತ್ರದಲ್ಲಿರುವಂತಹ ಒಂದು ಔಷಧಿಯ ಗುಣ ಯಾವುದರಲ್ಲೂ ಇಲ್ಲ. ನಿಜ. ಆದರೆ ತಾವು ಹೇಳಿದಂತೆ ಕೆಲವು ಧರ್ಮದವರಿಗೆ ಆ ಥರ ಒಂದು ತಪ್ಪ ಕಲ್ಪನೆ ಇದೆ, ಅಥವಾ ಉದ್ದೇಶ ಪೂರ್ವಕ ಅವರಿಗೆ ಯಾರಾದರೂ ತಪ್ಪ ಮಾಹಿತಿ ನೀಡಿರಬೇಕು. ಪತಂಜಲಿಯ 1,000ಕ್ಕಿಂತ ಅಧಿಕ ಉತ್ಪನ್ನಗಳಲ್ಲಿ ನೇರವಾಗಿ ಗೋಮೂತ್ರ ಬಳಕೆ ಆಗುವುದು 2 ಪ್ರಾಡಕ್ಟ್ಗಳಲ್ಲಿ. ಒಂದು ನೇರವಾಗಿ ಗೋಮೂತ್ರನೇ ನಾವು ಪ್ಯಾಕ್ ಮಾಡಿ ಪ್ರೊಸೆಸ್ ಮಾಡಿ ಕೊಡ್ತಾ ಇದ್ದೀವಿ. ಎರಡನೇದು ಪತಂಜಲಿ ಪಂಚಗವ್ಯ ಅಂಥೇಳಿ ಒಂದು ಸೋಪ್ ಇದೆ. ಅದರಲ್ಲಿ ಪಂಚಗವ್ಯ, ಅದರಲ್ಲಿ ಗೋಮೂತ್ರ ಇದೆ, ಅದರಲ್ಲಿ ತುಪ್ಪ ಇದೆ, ಅದರಲ್ಲಿ ಮೊಸರು ಇದೆ, ಪತಂಜಲಿ ಗೌ ಹಾಲಿದೆ, ಗೋಮಯ ಇದೆ. ಆ ಪಂಚಗವ್ಯ ನೇರವಾಗಿ ಗೋಮೂತ್ರ ಉಪಯೋಗ ಆಗೋದು 2ರಲ್ಲಿ ಮಾತ್ರ. ಇನ್ನು ಪತಂಜಲಿಯ ಯಾವುದೇ ಉತ್ಪನ್ನಗಳಲ್ಲಿ ನಾವು ಗೋಮೂತ್ರ ನೇರವಾಗಿ ಉಪಯೋಗ ಮಾಡುವುದಿಲ್ಲ. ಔಷಧಿಗಳಲ್ಲಿ ಕೂಡ ನೇರವಾಗಿ ಯಾವ ಔಷಧಿಯಲ್ಲಿ ಕೂಡ ಪತಂಜಲಿ ಗೋಮೂತ್ರ ಉಪಯೋಗ ಆಗೋದೇ ಇಲ್ಲ. ಯಾರಿಗೆ ಮಾಹಿತಿ ಇಲ್ಲದ ಕಾರಣ ಅಥವಾ ಅಜ್ಞಾನದಿಂದ ಯಾರಾದರೂ ಹೇಳಿರಬೇಕು. ಆದರೆ ತಮ್ಮ ಈ ಸ್ಪಂದನ ವಾಹಿನಿಯ ಮೂಲಕ ನಾನು ನಮ್ಮ ಕರ್ನಾಟಕ ರಾಜ್ಯದ ನಾಗರಿಕರಿಗೆ, ಎಲ್ಲ ಧರ್ಮೀಯ ಬಂಧುಗಳಿಗೆ ನಾನು ಆತ್ಮೀಯವಾಗಿ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಹೇಳಿದ್ದನ್ನು ಕೇಳಿ ಅಜ್ಞಾನದಿಂದ ಇದರ ಉಪಯೋಗದಿಂದ ವಂಚಿತ ಆಗಬೇಡಿ. ಪತಂಜಲಿಯ 2 ಉತ್ಪನ್ನಗಳಲ್ಲಿ ನಾವು ಗೋಮೂತ್ರ ಬಳಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನೇರವಾಗಿ ಅದರ ಮೇಲೆ ಬರಿತಾ ಇದ್ದೀವಿ. ಅದು ಬಿಟ್ಟರೆ ಯಾವುದೇ ವಸ್ತುಗಳಲ್ಲಿ ಗೋಮೂತ್ರ ಬಳಕೆ ಆಗ್ತಾ ಇಲ್ಲ. ಓಕೆ, ಇದೇ ಸಂದರ್ಭದಲ್ಲಿ ಇನ್ನೊಂದು ಕ್ವಶನ್ಸ್ ಕೂಡ ಕೇಳ್ತೀನಿ. ಬಾಬಾ ರಾಮದೇವ್ ಅವರು ಪತಂಜಲಿಯ ಮೂಲ ಕಾರ್ಯಕರ್ತರು, ಅಂದರೆ ಮೂಲ ಅದರ ಒಂದು ಸಂಸ್ಥಾಪಕರು ಅಂತ ಹೇಳ್ಬೋದು. ಅವರು ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರಂತೆ, ಹೌದಾ? 2014ರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಕೂಡ ಎಲ್ಲ ಮಾಧ್ಯಮದ ಮಿತ್ರರು, ರಾಜಕೀಯ ಮುಖಂಡರು ಹೇಳಿರುವ ಇದೇ ವಿಚಾರ ತಾವು ಏನು ಇವತ್ತು ಹೇಳ್ತಾ ಇದ್ದೀರಿ, ಅದನ್ನು ಅವರು ಆವತ್ತು ಹೇಳ್ತಾ ಇದ್ದರು. ಸ್ವಾಮೀಜಿ, ನಮ್ಮ ದೇಶ ಒಂದು ಯಾವುದೇ ಜಾತಿ ಪಂಥ ಮತಕ್ಕೆ ಸೀಮಿತ ಆಗದೇನೆ ನಮ್ಮ ಭಾರತ ಅಧ್ಯಾತ್ಮ ರಾಷ್ಟ್ರ ಆಗಬೇಕು. ಎಲ್ಲ ಧರ್ಮದವರು ಅವರವರ ಧರ್ಮದ ಆಚರಣೆಗಳನ್ನು ಶ್ರೇಷ್ಠವಾಗಿ ಆಚರಣೆ ಮಾಡಲಿಕ್ಕೆ ಯೋಗಾಭ್ಯಾಸ ಮಾಡಬೇಕು. ಒಬ್ಬ ಹಿಂದೂ ಶ್ರೇಷ್ಠ ಹಿಂದೂ ಆಗಬೇಕು, ಯೋಗ ಮಾಡಬೇಕು. ಒಬ್ಬ ಮುಸ್ಲಿಮ್ ಕೂಡ ತಮ್ಮ ಧರ್ಮದ ಆಚರಣೆ ಶ್ರೇಷ್ಠವಾಗಿ ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು. ಕ್ರೈಸ್ತ ಕೂಡ ಅಷ್ಟೇ, ಎಲ್ಲ ಅವರವರ ವಿಚಾರಗಳನ್ನು ಶ್ರೇಷ್ಠವಾಗಿ ಆಚರಣೆ ಮಾಡಲಿಕ್ಕೆ ಯೋಗಾಭ್ಯಾಸ ಮಾಡಿ ಅಂತ ರಾಮದೇವ್ ಬಾಬಾ ಅವರು ಹೇಳಿರೋದು. ರಾಜಕೀಯಕ್ಕೆ ಅವತ್ತು ಜನ ಹೇಳಿರೋದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರು ಹೇಳಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸ್ವಾಮಿ ರಾಮದೇವರು ಎಂದೂ ರಾಜಕೀಯಕ್ಕೆ ಎಂಟ್ರಿ ಆಗೋದಿಲ್ಲ. ಅವರು ರಾಜಕೀಯದ ಯಾವುದೇ ಹುದ್ದೆ ಅವರು ತಗೊಳ್ಳೋದಿಲ್ಲ. ಅವರ ವಿಚಾರ, ನನ್ನಂಥ 1,000 ರಾಮದೇವ್ಗಳನ್ನು ಈ ರಾಷ್ಟ್ರಕ್ಕೆ ನಾನು ಕೊಡುಗೆಯಾಗಿ ಕೊಟ್ಟು ಹೋಗಬೇಕು. ನಾನು ಹೋದ ನಂತರ 1000 ವರ್ಷ ಈ ಯೋಗ, ಆಯುರ್ವೇದ, ಸ್ವದೇಶಿ ಭಾರತೀಯ ಸಂಸ್ಕೃತಿ ಉಳಿಬೇಕು. ನನ್ನ ರಾಷ್ಟ್ರ ಅಧ್ಯಾತ್ಮ ವಿಶ್ವಗುರು ಆಗಬೇಕು. ಆರ್ಥಿಕವಾಗಿ ನಮ್ಮ ಭಾರತ ಮಹಾಶಕ್ತಿ ಆಗಬೇಕು. ಇದು ರಾಮದೇವ್ ಬಾಬಾ ಅವರ ಆಸೆ.
ಓಕೆ ಮೇಡಮ್, ಈಗ ನಿಮಗೆ ಕೂಡ ಒಂದು ಪ್ರಶ್ನೆ. ಎಲ್ಲೂ ಕೂಡ ಒಂದು ಪತಂಜಲಿ ಪ್ರಾಡಕ್ಟ್ ಎಲ್ಲ ಕಡೆ ಸಿಗಲ್ಲ. ಪತಂಜಲಿ ಅನ್ನುವಂಥ ಒಂದು ಶಾಪ್ ಇರುತ್ತೆ, ಅಲ್ಲಿ ಸಿಗುವಂಥದ್ದು ಎಲ್ಲ ಅಂಗಡಿಗಳಲ್ಲಿ ಸಿಗೋದಿಲ್ಲ. ಒಂದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು. ಇನ್ನೊಂದು, ಪತಂಜಲಿಯನ್ನು ಕಡಿಮೆ ಬೆಲೆಗೆ ಕೂಡ ಮಾರುವಂಥದ್ದು, ಎಲ್ಲ ಪ್ರಾಡಕ್ಟ್ಗಳಿಂದ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ಅದು ಯಾವ ನಿಟ್ಟಿಗಾಗಿ, ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು. ಈಗಾಗಲೇ ಸ್ವಾಮೀಜಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ವಾಮೀಜಿ ಓಪನ್ ಮಾರ್ಕೆಟ್ ಮಾಡಿದ್ದಾರೆ. ಮೆಡಿಸಿನ್ಸ್ ಬಿಟ್ಟು ಮತ್ತು ಎಲ್ಲ ಪ್ರಾಡಕ್ಟ್ ಓಪನ್ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಸೊ ಈಗ ಎಲ್ಲ ಕಡೆ ಅದು ಸಿಗುವ ಹಾಗೆ ಆಗಿದೆ. ಮತ್ತು ಅವರು ಏನು ಪ್ರಾಡಕ್ಟ್ಸ್ ಇದೆ ಅದು ಎಲ್ಲರಿಗೆ ಸಿಗುವಂತೆ ಈಸಿಲಿ ಸಿಗುತ್ತೆ. ಈಗ ಮೆಡಿಸಿನ್ ಯಾಕೆಂದರೆ ಅದು ಚಿಕಿತ್ಸಾಲಯ, ಆರೋಗ್ಯ ಕೇಂದ್ರ ಇದರ ಅಂದರೆ ಡಾಕ್ಟರ್ಗಳ ವತಿಯಿಂದ ಅದು ಸಿಗಬೇಕು ಅಂತ ಅವರು ಇದನ್ನು ಮಾಡಿದ್ದಾರೆ. ಅಲ್ಲ, ಇವಾಗ ನಾ ಕೇಳ್ತಾ ಇರುವಂಥದ್ದು ಎಲ್ಲ ಶಾಪ್ಗಳಲ್ಲಿ ಯಾಕೆ ಸಿಗಲ್ಲ? ಯಾಕಂದ್ರೆ ಪತಂಜಲಿ ಶಾಪ್ಗಳಲ್ಲಿ ಮಾತ್ರ ಸಿಗ್ತಾ ಇರುವಂಥದ್ದು, ಉಳಿದ ಅಂಗಡಿಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಕೊಡಲ್ಲ. ಪತಂಜಲಿ ಅಂತ ಸಪ್ರೇಟ್ ಹಾಕಿರ್ತಾರೆ, ಆ ಶಾಪ್ಗಳಲ್ಲಿ ಮಾತ್ರ ಪತಂಜಲಿ ಪ್ರಾಡಕ್ಟ್ ಸಿಗುವಂಥದ್ದು. ಅದು ಏನಂತ ಹೇಳಿದ್ರೆ, ಅದೇ ಪತಂಜಲಿಯ ಬಹುಪಾಲು FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಈಗ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಯಾರಿಗೆ ಅದನ್ನು ಇಟ್ಕೊಳ್ಳಿಕ್ಕೆ ಅಲ್ಲಿ ಸಾಮರ್ಥ್ಯ ಉಂಟು, ಯಾರಲ್ಲಿ ಎಲ್ಲಿ ರೀಚ್ ಆಗಿದೆ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಆದರೆ ಔಷಧಿಗಳನ್ನು ಮಾತ್ರ ಪತಂಜಲಿ ಚಿಕಿತ್ಸಾಲಯಗಳಲ್ಲಿ ಉಚಿತ ವೈದ್ಯರ ಸಲಹೆ, ಎಲ್ಲ ಕಡೆಯಲ್ಲಿ ಫ್ರೀ ಕನ್ಸಲ್ಟೆನ್ಸಿ, ಇದು ವೈದ್ಯರುಗಳು, ಆಯುರ್ವೇದ ವೈದ್ಯರುಗಳು ಕೆಲಸ ಮಾಡ್ತಾರೆ. ಉಡುಪಿ, ಮಂಗಳೂರು ಜಿಲ್ಲೆಯಲ್ಲಿ ಸಾಧಾರಣ ಒಂದು 15-16 ಚಿಕಿತ್ಸಾಲಯಗಳುಂಟು. ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ಎಲ್ಲ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳು ಪತಂಜಲಿ ಚಿಕಿತ್ಸಾಲಯ ಅಥವಾ ಆರೋಗ್ಯ ಕೇಂದ್ರ ಅಂತಿರುತ್ತೆ. ವೈದ್ಯರುಗಳ ಸಲಹೆಯಂತೆ ನಮ್ಮ ವಿಶೇಷವಾದಂತಹ ಯೋಗದ ಜೊತೆಗೆ ಅದನ್ನು ಕಂಬೈನ್ ಮಾಡಿರೋದ್ರಿಂದ, ನಾವು ಯೋಗ ಮತ್ತು ಆಯುರ್ವೇದವನ್ನು ಕಂಬೈನ್ ಮಾಡಿರೋದ್ರಿಂದ ಉಚಿತ ಯೋಗ ಹಾಗೂ ಉಚಿತ ವೈದ್ಯಕೀಯ ಸಲಹೆ ಎರಡನೇ ಜೊತೆ ಕೊಡೋದ್ರಿಂದ ಚಿಕಿತ್ಸಾಲಯಗಳಲ್ಲಿ ಮಾತ್ರ ಅದು ಸಿಗುತ್ತೆ. ಮತ್ತು ಉಳಿದ ಎಲ್ಲ ಪ್ರಾಡಕ್ಟ್ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ಎಲ್ಲ ಪ್ರತಿಗಳು ನಮಗೆ DSMಗಳು, ದಿವ್ಯ ಸೇಲ್ಸ್ಮನ್ಸ್ಗಳು ಎಲ್ಲ ಕಡೆಗೆ ಅಂಗಡಿಗಳಿಗೆ ಹೋಗಿ ಅವರ ಆರ್ಡರ್ ತೊಗೊಂಬಂದು ಈಗ ಅವರಿಗೆ ವಾಪಸ್ ಸಪ್ಲೈ ಮಾಡುವಂತಹ ವಿಚಾರ ಈಗ ಬಹಳ ಜೋರಾಗಿ ನಡೀತಾ ಉಂಟು. ಎಲ್ಲ ಪತಂಜಲಿ ಉತ್ಪನ್ನಗಳು ಎಲ್ಲ ಕಡೆ ಸಿಗುತ್ತೆ ಈಗ. ಇನ್ನೊಂದು ವಿಷಯ, ಈಗ ನವೆಂಬರ್ 2015 ದಿಢೀರ್ ನೂಡಲ್ಸ್ ಅಂತ ಒಂದು ನೂಡಲ್ಸ್ ಪ್ರಾಡಕ್ಟ್ ಅನ್ನ ಹೊರಬಿಟ್ರಿ. ಸೊ ಅದು ದಿಢೀರಾಗೆ ಸೌಂಡ್ ಮಾಡ್ತು ಎಲ್ಲರ ಎದುರು, ಅದನ್ನ ತಿನ್ಬೇಡಿ, ಅದು ಚೆನ್ನಾಗಿಲ್ಲ, ಅಷ್ಟು ಒಳ್ಳೇದಾಗಿಲ್ಲ ಪತಂಜಲಿ ಅಂತ ಸಾಕಷ್ಟು ಗಾಸಿಪ್ಗಳು ಹರಿದಾಡ್ತಾ ಬಂತು. ನಿಜವಾಗಿ ಆ ನೂಡಲ್ಸ್ ಚೆನ್ನಾಗಿಲ್ವಾ, ಅಥವಾ ಆ ನೂಡಲ್ಸ್ ಅಲ್ಲಿ ಅಂಥದ್ದು ಏನಿದೆ ಅನ್ನುವಂಥದ್ದು? ಆ ನೂಡಲ್ಸ್ 2015 ಬಂದು ಆ ಕಾಕತಾಳೀಯವಾಗಿ ಅದೇ ಸಮಯಕ್ಕೆ ಒಂದು ವಿದೇಶದ ಅತಿ ದೊಡ್ಡ ಕಂಪನಿಯ ಒಂದು ನೂಡಲ್ಸ್ ಭಾರತ ದೇಶವನ್ನು ಆವರಿಸಿಕೊಂಡಿತ್ತು. ಅಲ್ಲಿ ಬಹಳ ಹಿಂದೆ ಒಂದು ಕೇಸ್ ಆಗಿತ್ತು, ಅದರ ವಿರುದ್ಧ ಅದಕ್ಕೆ ಬಹಳ ಒಂದು ಟೇಸ್ಟ್ ಮೇಕರನ್ನು ಹಾಕಿ ಜನರ ಆರೋಗ್ಯನ ಹಾಳು ಮಾಡ್ತಾ ಉಂಟು ಅಂತ. ಆ ಕಾಕತಾಳೀಯವಾಗಿ ಅದೇ ಸಮಯದಲ್ಲಿ ನಮ್ಮ ಪತಂಜಲಿಯಿಂದ ಆಟಾ ನೂಡಲ್ಸ್, ನಮ್ಮ ನೂಡಲ್ಸ್ನ ವಿಶೇಷತೆ ಏನಂತ ಹೇಳಿದ್ರೆ ಕೇವಲ ಗೋಧಿಯಿಂದ ಮಾತ್ರ ಮಾಡಲ್ಪಟ್ಟಂಥ ನೂಡಲ್ಸ್, ಬೇರೆ ಅದಕ್ಕೆ ಶರೀರಕ್ಕೆ ತೊಂದರೆ ಕೊಡುವಂತಹ ಯಾವುದೇ ಹಾನಿಕಾರಕವಾದಂತಹ ಹಿಂದಿನ ಹಲವಾರು ನೂಡಲ್ಸ್ಗಳಲ್ಲಿ ಮಕ್ಕಳ ಬ್ರೈನಿನ ಮಸ್ತಿಷ್ಕದ ಬೆಳವಣಿಗೆಯಲ್ಲಿ ಕುಂಠಿತವಾಗುವಂಥ ವಸ್ತುಗಳಿತ್ತು. ಇದರಲ್ಲಿ ಅಥವಾ ನಾವು ಕಾಂಪ್ರಮೈಸ್ ಮಾಡಬೇಕು, ಟೇಸ್ಟ್ ಬೇಕು ಅಥವಾ ಆರೋಗ್ಯ ಬೇಕು. ಇದೆರಡನ್ನೇ ಕಂಪೇರ್ ಮಾಡಿದಾಗ ಆಯುರ್ವೇದದ ನೂಡಲ್ಸ್ಗಳು ಶ್ರೇಷ್ಠತೆಯಲ್ಲಿ ಉಂಟು. ಅದರಿಂದ ಟೇಸ್ಟೇ ಬೇಕು ಅಂತಾಗಿದ್ದರೆ, ಏನನ್ನು ತಿನ್ನಲಿಕ್ಕೆ ತಯಾರಿ ಉಂಟು ಅಂತಾಗಿದ್ದರೆ ಪತಂಜಲಿ ಆಗೋದಿಲ್ಲ. ಸ್ವಲ್ಪ ನೂಡಲ್ಸೇ ಆಗ್ಬೋದು, ಆಟ ಮಾತ್ರ ಇದೆ. ಆಟ ಅಂದರೆ ನಮ್ಮ ಗೋಧಿಯ ಇದು ಮಾತ್ರ ಉಂಟು. ಮತ್ತು ನಮ್ಮ ನೈಸರ್ಗಿಕವಾದಂತಹ ವಿಚಾರಗಳನ್ನು ಹಾಕಿಬಿಟ್ಟು ನೂಡಲ್ಸ್ನಲ್ಲಿ ಹಲವಾರು ವೆರೈಟಿಗಳುಂಟು. ಈಗ ನೂಡಲ್ಸ್ನಲ್ಲಿ ಬೇರೆ ಬೇರೆ ಫ್ಲೇವರ್ಗಳುಂಟು. ಇದು ಕೂಡ ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ದುಡ್ಡು ವಿದೇಶಕ್ಕೆ ಹೋಗೋದೊಂದು ನಿಲ್ಲುತ್ತೆ. ನೂಡಲ್ಸ್ ಮಾಡೋ ಉದ್ದೇಶ ಸ್ವಾಮಿ ರಾಮದೇವ್ ಗುರುಜಿಯರಿಗೆ ಇದ್ದಿರಲಿಲ್ಲ. ಆ ನೂಡಲ್ಸ್ನ ಹೆಸರಿನಲ್ಲಿ ಜನರಿಗೆ ಅದೇ ಬೇಕು, ಅದನ್ನು ಸ್ವದೇಶಿದ್ದನ್ನು ಮಾಡಿಬಿಡ್ತಾರೆ. ಈಗ ಜೀನ್ಸ್ ಪ್ಯಾಂಟ್ ಕೂಡ ಹಾಗೆ. ಎಲ್ಲರೂ ಹೇಳ್ತಾರೆ, ಸ್ವಾಮೀಜಿಯವರಿಗೆ ಯಾಕಪ್ಪ ಜೀನ್ಸ್ ಪ್ಯಾಂಟ್ ಅದನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ವಾಸ್ತವಾಂಶ ಏನು ಅಂತ ಹೇಳಿದರೆ, ಈಗ ಎಷ್ಟೋ ಜನರು ಬಟ್ಟೆಗಳನ್ನು ಅದರದ ವ್ಯವಹಾರವನ್ನು ಮಾಡಿರ್ತಾರೆ. ಅಂಥವರಲ್ಲೂ ಕೂಡ ಇದು ಸ್ವಲ್ಪ ತೊಂದರೆ, ಅವರಿಗೆ ಸ್ವಲ್ಪ ಬೇಜಾರಾಗ್ಬೋದು. ಆದರೂ ಕೂಡ ಸ್ವದೇಶದಲ್ಲಿ, ನಮ್ಮ ದೇಶದಲ್ಲಿ ಆಗಿರುವಂತಹ ಬಟ್ಟೆಗೆ ವಿದೇಶಕ್ಕೆ ಹೋಗಿ ಅದರ ಲೇಬಲ್ ಹಾಕಿಬಿಟ್ಟು ಪುನಃ ನಮ್ಮ ದೇಶದ ಜನರನ್ನ ಲೂಟಿ ಆಗುತ್ತೆ ಅಂತ ಅವ್ರ ಒಂದು ಮನಸ್ಸಿಗೆ ಹೋಗಿಬಿಟ್ಟು, ನಮ್ಮ ದೇಶದಲ್ಲಿ ಪತಂಜಲಿ ಪರಿಧಾನ ಅಂತ ನಮ್ಮ ದೇಶದ ಜನರಿಗೆ ಕೆಲಸ ಸಿಗುತ್ತೆ. ಯಾವ ಥರದ ಬಟ್ಟೆಗಳು ಅಂದರೆ ಯಾವ ಥರದ ಬಟ್ಟೆಗಳನ್ನು ಒಂದು ಎಲ್ಲ ರೀತಿಯ ಎಲ್ಲ ವರ್ಗದ ಬಟ್ಟೆಗಳನ್ನು ಪತಂಜಲಿಯಲ್ಲಿ ಅದನ್ನು ತಯಾರಿಕೆ ಮಾಡಿಬಿಟ್ಟು ಪತಂಜಲಿ ಬ್ರ್ಯಾಂಡ್ನಲ್ಲೇ ನಮ್ಮ ದೇಶದಲ್ಲಿ ಕಡಿಮೆ ರೇಟಿಗೆ, ಆಲ್ರೆಡಿ ಉತ್ತರ ಭಾರತದಲ್ಲೆಲ್ಲ ಅದರ ವಿಚಾರವಾಗಿ ಭಾಳಷ್ಟು ಒಳ್ಳೆ ನಡೀತಾ ಉಂಟು. ಇನ್ನು ದಕ್ಷಿಣ ಭಾರತಕ್ಕೆ ಕೂಡ ಅದೇ ಬರುತ್ತೆ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅದರ ಸ್ವದೇಶಿಯ ಕಲ್ಪನೆಯನ್ನು ಮಾಡಿ ವಿದೇಶಕ್ಕೆ ದುಡ್ಡು ನಮ್ಮ ಹೋಗ್ತಾ ಉಂಟು. ಅದನ್ನು ತಡೀಲಿಕ್ಕೋಸ್ಕರ ಎಲ್ಲ ವಿಚಾರಗಳಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಓಕೆ.
ಸರ್ ಇದು ಕೇಳಬೇಕಾದ್ರೆ ಗೊತ್ತಿಲ್ಲ ನನಗೆ, ಕೇಳಬೇಕೋ ಬೇಡೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೆ, ಆದರೂ ಕೂಡ ಕೇಳ್ತೀನಿ. ಬಾಬಾ ರಾಮದೇವ್ ಅವರು ಈಗಾಗಲೇ ಇಂಥ ಒಂದು ಪತಂಜಲಿ ಪ್ರಾಡಕ್ಟ್ ಅನ್ನ ಮಾಡಿ ಕಪ್ಪು ಹಣ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಹರಡಿತ್ತು. ಸೊ ಇದು ಕೇಳಬೇಕು ಎಷ್ಟು ಸರಿ ಅನ್ನುವಂಥದ್ದು ಗೊತ್ತಿಲ್ಲ, ಇದಕ್ಕೆ ಯಾವ ಥರ ಆನ್ಸರ್ ಮಾಡ್ತೀರಿ ಅನ್ನುವಂಥದ್ದು. ನೋಡಿ, ಮೊದಲೇ ಅವರು ಒಬ್ಬ ಸನ್ಯಾಸಿ, ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ. ಅವರು ಧ್ಯೇಯ, ಅವರ ಒಂದು ಸಂಕಲ್ಪ ಏನಿದೆ, ನಾನು ಸನ್ಯಾಸಿ, ಒಬ್ಬ ಯೋಗ ಗುರು, ಒಬ್ಬ ಅಧ್ಯಾತ್ಮ ವ್ಯಕ್ತಿಗಿಂತ ನಾನೊಬ್ಬ ಭಾರತೀಯ ಅಂತ ಹೇಳಿ ಅವರು ಸಂಸ್ಥೆ ಹುಟ್ಟಿ ಹಾಕಿದ್ದಾರೆ. ನಿಮ್ಮ ಜೊತೆ ನಾವು 3 ಜನ ಕೂತಿದ್ದೀವಿ. ನಮ್ಮ ವ್ಯವಹಾರ, ನಮ್ಮ ಕುಟುಂಬ ನೋಡಿಕೊಂಡು ಸ್ವಲ್ಪ ಸಮಯ ಸಮಾಜಕ್ಕೆ, ರಾಷ್ಟ್ರಕ್ಕೆ ಕೊಡಬೇಕು ಅಂಥೇಳಿ ನಮ್ಮಂಥ ಕೋಟ್ಯಾಂತರ ಜನ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಈ ಒಂದು ಅಭಿಯಾನ ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಕಪ್ಪು ಹಣ ಮಾಡೋದಿದ್ರೆ ಅಥವಾ ದುಡ್ಡು ಮಾಡೋದಿದ್ರೆ ಅಲ್ಲಿ ಹಿಮಾಲಯದಲ್ಲಿ ಕುಂತ್ಕೊಂಡು ಒಂದು ಹೈಟೆಕ್ ಯೋಗ ಆಶ್ರಮ ಮಾಡಿದರೆ ಅಮೆರಿಕನ್ ರಾಷ್ಟ್ರಪತಿ ಕೂಡ ಬಂದು ಅಲ್ಲಿ ಯೋಗ ಕಲಿತಿದ್ದ, ಕೋಟ್ಯಾಂತರ ಹಣ ಅವ್ರಿಗೆ ಕೊಡ್ತಿದ್ದ. ವಿದೇಶದ ಹಲವಾರು ರಾಷ್ಟ್ರದ ಜನ, ಸ್ವಾಮೀಜಿ ನಿಮಗೆ ಚಾರ್ಟೆಡ್ ಫ್ಲೈಟ್ ಕೊಡ್ತೀವಿ, ನಿಮಗೆ ಇಂಥ ಹೈಟೆಕ್ ಯೋಗಾಶ್ರಮ ಕಟ್ಟಿಕೊಡ್ತೀವಿ, ನಮ್ಮ ದೇಶಕ್ಕೆ ಬನ್ನಿ, ನೀವು ಇಲ್ಲೇ ಬನ್ನಿ ಅಂಥೇಳಿ ಎಷ್ಟೋ ರಾಷ್ಟ್ರದ ಜನ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ನಾನು ಈ ರಾಷ್ಟ್ರದಕ್ಕಾಗಿ ಏನಾದರೂ ಮಾಡಿ ಹೋಗಬೇಕು ಎಂಬ ಸಂಕಲ್ಪ ಇರೋದರಿಂದ ಅವರು ಈ ದೇಶಕ್ಕೆ ಯಾವುದೇ ರೀತಿ ಅನ್ಯಾಯ ಅಥವಾ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರಾದರೂ ಆರೋಪ ಮಾಡಿದರೆ ಅದು 1000 ಪಟ್ಟು ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ, ಈಗ ಶಿಕ್ಷಣಗೆ, ಎಜುಕೇಷನ್ಗೆ ಯಾವ ರೀತಿ ಪತಂಜಲಿ ಅವರು ಒಂದು ಸಂಸ್ಥೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಪತಂಜಲಿ ಯೋಗ ಪೀಠದಿಂದ ಶುರುವಾಗಿದೆ. ರಾಮದೇವ್ ಗುರೂಜಿಯವರು ಮತ್ತು ಆಚಾರ್ಯ ಬಾಲಕೃಷ್ಣಯವರ ಒಂದು ಪರಿಕಲ್ಪನೆ. ಆಚಾರ್ಯ ಕುಲಂ, ನಮ್ಮ ದೇಶದ ಪ್ರಾಚೀನ, ಇಡೀ ವಿಶ್ವದ ಇವತ್ತಿನ ಏನು ವಿಜ್ಞಾನ ಇದೆ, ನಮ್ಮ ನಂಬಿಕೆ ಅದು. ಇಡೀ ದೇಶದ ಏನು ವಿಜ್ಞಾನ ಇದೆ, ಏನು ಈ ಚರಿತ್ರೆ ಇದೆ, ಅದೆಲ್ಲ ನಮ್ಮ ಭಾರತ ದೇಶದ ವೇದ ಇದರ ಮೇಲೆ ಬಂದಿರುವಂಥದ್ದು. ಈ ಶಿಕ್ಷಣವನ್ನು ಎಲ್ಲೂ ಇವತ್ತು ಕೊಡ್ತಾ ಇಲ್ಲ. ಈ ಮಾಡರ್ನ್ ಅಥವಾ ಅತ್ಯಾಧುನಿಕ ವಿಜ್ಞಾನದ ಜೊತೆಗೆ ನಮ್ಮ ಭಾರತದ ಪ್ರಾಚೀನ ವೇದ ಅಧ್ಯಯನಗಳು ವೈಜ್ಞಾನಿಕವಾಗಿ ಏನಿದೆ ಅದಕ್ಕೆ ಸಮತೋಲನ ಮಾಡಿ ಆಚಾರ್ಯ ಕುಲಂ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ವಿಚಾರವಾಗಿ ಇನ್ನು ಮುಂದಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಸ್ವಾಮಿ ರಾಮದೇವ್ ತಾವು ಆಸ್ತಾಟಿ HVL ಇದರಲ್ಲಿ ನೋಡಿರ್ಬೋದು. ಪ್ರತಿಯೊಂದು ಜಿಲ್ಲೆಗಳಲ್ಲೂ, ಪ್ರತಿಯೊಂದು ಇನ್ನು ಮೂಲೆಗಳಲ್ಲೂ ಕೂಡ ನಮ್ಮ ದೇಶದ ಹಿಂದಿನ ಶಿಕ್ಷಣ ಬರಬೇಕು ಅಂತ ಭಾಳಷ್ಟು ಆ ಪತಂಜಲಿ ಉತ್ಪನ್ನಗಳು ತಾವು ಅವಾಗ ಕೇಳಿದರೆ ಅದರ ಮಾರುಕಟ್ಟೆ ಲಾಭ ಏನು ಮಾಡ್ತೀರಿ ಅಂತೇಳಿ ಅದನ್ನು ಈ ರೀತಿಯ ನಮ್ಮ ಭಾರತ ದೇಶದ ಶ್ರೇಷ್ಠ ಶಿಕ್ಷಣವನ್ನು ವಾಪಸ್ ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಕೊನೆಯದಾಗಿ ಆರ್ಯಜ್ಗೆ ಕೇಳ್ತಿದ್ದೀನಿ. ಈಗ ಫಸ್ಟಿಗೆ ಕೇಳಬೇಕಿತ್ತು, ಆದರೆ ಕೊನೆಯದಾಗಿ ಕೇಳ್ತೀನಿ. ಬಾಬಾ ರಾಮದೇವ್ ಅವರು ಪತಂಜಲಿ ಅನ್ನೋ ಒಂದು ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ರು, ಪತಂಜಲಿ ಅನ್ನೋ ಒಂದು ಸಂಸ್ಥೆಯನ್ನು ಆರಂಭಿಸಿರುವಂಥದ್ದು. ಸಾಕಷ್ಟು ಸಂಸ್ಥೆಗಳಿದೆ, ಬೇರೆ ಬೇರೆ ಹೆಸರುಗಳಲ್ಲಿ ಪ್ರಾಡಕ್ಟ್ಗಳಿದೆ. ಪತಂಜಲಿ ಅಂತಲೇ ಹೆಸರು ಯಾಕೆ ಇಟ್ರು ಅನ್ನುವಂಥದ್ದು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಆ್ಯಕ್ಚುಲಿ ಈ ಪ್ರಶ್ನೆ ನನಗೇನೂ ಕೂಡ ಪ್ರಾರಂಭದಲ್ಲಿ ತುಂಬ ಕಾಡ್ತಾ ಇತ್ತು. ಯಾಕಂದರೆ ನಾನು 7-8 ಯೋಗ ಸಂಸ್ಥೆಗಳಲ್ಲಿ ಯೋಗವನ್ನು ಈಗಾಗಲೇ ನಾನು ತರಬೇತಿ ಪಡೆದಿದ್ದೆ. ಆ ಎಲ್ಲ ಗುರುಗಳು ಅವರವ್ರ ಹೆಸರಲ್ಲೇ ಯೋಗ ಸಂಸ್ಥೆ ಕಟ್ಟಿದ್ದಾರೆ. ಆದರೆ ಸ್ವಾಮೀಜಿಯವರ ನಂಬಿಕೆ, ಅವರ ಗುರುಕುಲದ ಶಿಕ್ಷಣ, ವೇದ ವ್ಯಾಕರಣದ ಒಂದು ಸಂಸ್ಕೃತದ ಅವರ ಅಧ್ಯಯನ ಮಾಡಿದಾಗೆ ಅವರು ಅದರಲ್ಲಿ ಕಂಡುಕೊಂಡಿದ್ದೇನೆಂದರೆ, ಯೋಗದ ಕ್ಷೇತ್ರದಲ್ಲಿ ಬಹಳಷ್ಟು ತಪಸ್ವಿಗಳು ಆಗಿ ಹೋಗಿದ್ದಾರೆ. ಅದರಲ್ಲಿ ಶ್ರೇಷ್ಠ ವ್ಯಕ್ತಿ ನಮ್ಮ ದೇಶದಲ್ಲಿ ಯಾರಾದರೂ ಇದ್ದರೆ ಅವರು ಪತಂಜಲಿ ಅಂಥೇಳಿ ಸ್ವಾಮೀಜಿಯವರನ್ನು ತುಂಬ ಅಧ್ಯಯನ ಮಾಡಿದ್ದಾರೆ. ಅವರ ಒಂದು ಕೊಡುಗೆ ಅಪಾರ ಇದೆ. ಯೋಗದ ಪಿತಾಮಹ ಅಂತ ನಾವು ಅವ್ರನ್ನು ಕರಿತೀವಿ. ಅದಕ್ಕಾಗಿ ಅವರೇ ಆದರ್ಶ ನನಗಾಗಿದ್ದಾರೆ. ಅದಕ್ಕಾಗಿ ಅವರ ಹೆಸರಲ್ಲೇ ಪತಂಜಲಿ ಯೋಗ ಪೀಠ ಮಾಡಿ ಅದರ ಮೂಲಕ ಇವತ್ತು ಸಂಪೂರ್ಣ ರಾಷ್ಟ್ರದಲ್ಲಿ ಈ ಯೋಗದ ಒಂದು ಕ್ರಾಂತಿ ಸ್ವಾಮೀಜಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ತನಕ ಬಂದು ಪತಂಜಲಿ ಸಂಸ್ಥೆ, ಅದರಲ್ಲಿ ಆಗುವಂಥ ಉಪಯೋಗಗಳು ಪತಂಜಲಿ ಪ್ರಾಡಕ್ಟಿಂದ, ಅದು ದೇಶಕ್ಕೆ ಯಾವ ರೀತಿ ಒಳಿತನ್ನು ಮಾಡ್ತಿದೆ, ನಮ್ಮ ದೇಶದ ತತ್ವವನ್ನು ನಾವು ಯಾವ ಥರ ಉಳಿಸ್ಕೊಂಡು ಬರಬೇಕು, ಅದೆಲ್ಲದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು.
ವೀಕ್ಷಕರೇ, ಪತಂಜಲಿ ಅನ್ನುವಂಥದ್ದು ಕೇವಲ ಸಂಸ್ಥೆ ಅಲ್ಲ, ಪ್ರಾಡಕ್ಟ್ ಅಲ್ಲ, ಇದರ ಉದ್ದೇಶನೇ ಬೇರೆ ಇದೆ. ಯೋಗದ ಮೂಲಕ ಜನರಲ್ಲಿ ಯಾವ ಥರ ತತ್ವಗಳನ್ನು ಮೂಡಿಸಬೇಕು, ಜನರು ಯಾವ ಥರ ಬದಲಾವಣೆಗಳನ್ನು ತರಬೇಕು ಅನ್ನೋದೇ ಈ ಒಂದು ಪತಂಜಲಿಯ ಉದ್ದೇಶ. ಪತಂಜಲಿ ಕೇವಲ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಪಬ್ಲಿಸಿಟಿಯನ್ನು ಗಿಟ್ಟಿಸ್ಕೊಳ್ತಾ ಇಲ್ಲ. ಯೋಗವನ್ನು ನಾವು ದೇಶಕ್ಕೆ ಎಲ್ಲೆಡೆ ಪಸರಿಸಬೇಕು, ಯೋಗದಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅದೆಲ್ಲವನ್ನ ದೇಶದ ಜನತೆಗೆ ತಿಳಿಸಬೇಕು ಅನ್ನೋದೇ ಈ ಪತಂಜಲಿ ಸಂಸ್ಥೆಯ ಉದ್ದೇಶವಾಗಿದೆ. ಈ ಪತಂಜಲಿ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅನ್ನೋದೇ ಸ್ಪಂದನ ವಾಹಿನಿಯ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.